ಗಿಡದಿಂದ ಶುರು ಆಗಿದ್ದು ಈಗ 2,500 ಗಿಡದವರೆಗೂ ಹೋಗಿದೆ ಇದು. ಟ್ರೀಟೆಡ್ ಚಾರ್ಕೋಲು, ಟ್ರೀಟೆಡ್ ಕೋಕೋ ಚಿಪ್ಸು, ಆಮೇಲೆ ಪ್ಯುಮೈ ಸ್ಟೋನು ಇಂಥದ್ದೇ ಹಾಕ್ಬೇಕು. ಇದಕ್ಕೆ ಎಲ್ಲ ಟ್ರೀಟ್ ಮಾಡಬೇಕು. ಹೂವೆ 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 ನಿನ್ನಿ ನಗುವಿಗೆ ಕಾರಣವೇನೆ. ಸುಪ್ರಿಯಾ ಅಮ್ಮನವರ ಆರೈಕೆನಂತ ಹೇಳ್ತಾ ಇದೆ. ಬೂಡಿನ ಮುಂದಿರುವಂತಹ 100 ಬೇರೆ ಬೇರೆ ತಳಿಯ ಹೂವಿನ ಗಿಡಗಳು. ಅವರ ಮನೆಗೆ ಬಂದಾಗ ನಿಮಗೆ ಬೇರೆ ಬೇರೆ ರೀತಿಯ ಹೂವಿನ ತಳಿಗಳು ನಿಮ್ಮ ಸ್ವಾಗತ ಮಾಡುತ್ತೆ. ಇದಕ್ಕೆ ಕಾರಣ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರ ಆರೈಕೆ. ಅವರು ಅನೇಕ ವರ್ಷಗಳಿಂದ ಬೇರೆ ಬೇರೆ ಕಡೆಯಿಂದ ಹೂವಿನ ಗಿಡ ತಂದು ಇಲ್ಲಿ ಪೋಷಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹೂವಿನ ಗಿಡಗಳು ಕೂಡ ತಕ ಅಂತ ನಲಿತಾ ಇದೆ, ಅಷ್ಟು ಖುಷಿಯಾಗಿರುತ್ತೆ. ಇದಕ್ಕೆ ಕಾರಣ ಅವರ ಒಂದು ಹೂವಿನ ಅಭಿಮಾನ, ಗಿಡದ ಮೇಲಿರೋ ಅಭಿಮಾನ. ಇದೀಗ ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಖುದ್ದಾಗಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಇದ್ದಾರೆ. ನಮಸ್ತೆ ಅಮ್ಮ. ಆ್ಯಕ್ಚುಲಿ ನಾವಿಲ್ಲಿ ಬಂದಾಗ ನಾನು ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ, ಆದ್ರೆ ನಿಮ್ಮ ಬೂಡಿನ ಮುಂದೆ ಈವರೆಗೆ ಬಂದಿರಲಿಲ್ಲ. ಫಸ್ಟ್ ಬಂದಾಗ ನಿಜ ಕೂಡ ತುಂಬಾ ಶಾಕ್ ಆಯ್ತು. ಎಲ್ಲ ಕೂಡ ಒಂದಕ್ಕಿಂತ ಭಿನ್ನ ಆಗಿರುತ್ತೆ ಗಿಡಗಳು. ಆಕ್ಚುಲಿ ನಾನು ಎಲ್ಲಿ ಕೂಡ ನೋಡಿರಲಿಲ್ಲ ಅಂತಹ ಗಿಡಗಳ ಕಲೆಕ್ಷನ್ ನಿಮ್ಮ ಮನೆಯ ಮುಂದೆ ಇದೆ. ಸೊ ಈ ಫಸ್ಟ್ ನಾವು ಕೇಳೋದು ಕ್ವಶನ್ಸ್, ಈ ಅಭಿಮಾನ ನಿಮ್ಗೆ ಹೇಗೆ ಬಂತು ಅಂತ? ಅದು ನಮ್ಮ ಮೈಸೂರಿನಲ್ಲಿ ನಮ್ಮ ತಾಯಿಗೆ ಇದು ಭಾರಿ ಇದು ಅಭಿರುಚಿ ಇತ್ತು. ಆವಾಗ ನಾವು ನಮ್ಮ ತಾಯಿ ಮನೆಯಲ್ಲಿ ಇದ್ದಾಗಿಂದನೂ ನಾವು ಇಷ್ಟು ದೊಡ್ಡ ಕಾಂಪೌಂಡ್ ಇರಲದಿದ್ದರೂ ಅಲ್ಲಿ ತುಂಬ ಗಿಡಗಳನ್ನ ಬೆಳೆಸ್ತಾ ಇದ್ರು ನಮ್ಮ ತಾಯಿ. ಅದರಲ್ಲಿ ನಮಗೆ ಸಹ ನಮ್ಮ ತಾಯಿದು ಅಭಿರುಚಿ ನಮಗೂ ಬಂದಿದೆ ಅಷ್ಟೇ. ಹಾಗೆ ಮಾಡಿ ಈ ಗಿಡಗಳನ್ನೆಲ್ಲ ಇಲ್ಲಿ ಏನಾಗಿತ್ತು, ಫಸ್ಟು ಗೃಹಪ್ರವೇಶ ಆಗುವಾಗ ಇಲ್ಲಿ ಯಾವುದು ಹೂಗಳ ಗಿಡ ಬರೋದಿಲ್ಲ ಅಂತ ಹೇಳಿ ಅವರು ರೆಗ್ಯುಲರ್ ವೆರೈಟಿ ಎಲ್ಲ ಹಾಕಿ ಹೋಗಿದ್ರು. ಆಮೇಲೆ ನಾನೇನು ಮಾಡಿದೆ, ಫಸ್ಟು ನಾನು ಟೆರೆಸಲ್ಲಿ ಶುರು ಮಾಡಿದೆ. ಮೇಲ್ಗಡೆ ಸಣ್ಣದಾಗಿ ಒಂದು ಟೆರೆಸಲ್ಲಿ ಶುರು ಮಾಡಿದೆ. ಅದರಲ್ಲಿ ತುಂಬ ಗಿಡಗಳನ್ನೆಲ್ಲ ತಂದು ಕಲೆಕ್ಟ್ ಮಾಡಿ ಅಲ್ಲಿ ಫುಲ್ಲು ಅದೆಲ್ಲ ಭರ್ತಿ ಆದಮೇಲೆ ಇನ್ನೆಲ್ಲಿ ಹೋಗೋದಪ್ಪ ಅಂತ ಆಯಿತು. ಆಮೇಲೆ ಕೆಳಗಡೆ ಬಂದು ಒಂದೊಂದೇ ಎಲ್ಲ ಅದ್ರ ಪ್ಲಾಟ್ಗಳನ್ನ ತಗೊಂಡು ಆ ಈ ವೆದರ್ಗೆ ಮತ್ತು ಬಿಸಿಲಿಗೆ ಈ ಮಳೆಗೆ ಯಾವುದಾಗ್ಬೋದು ಅಂತೆಲ್ಲ ನಾನು ಸ್ಟಡಿ ಮಾಡಿ ಎಲ್ಲ ಇಡೀ ಗಾರ್ಡನ್ ಚೇಂಜ್ ಮಾಡ್ಕೊಂಡು ಬಂದೆ ನಾನು. ಆ್ಯಕ್ಚುಲಿ ಈಗ ಇಷ್ಟು ನೀವು ಚೇಂಜ್ ಮಾಡಿದ್ದೀರಾ, ಆಲ್ಮೋಸ್ಟ್ ಎಷ್ಟು ಪ್ರಭೇದದ ಗಿಡಗಳು ಇಲ್ಲಿರ್ಬೋದು ಅಂತ? ಅಲ್ಲ, ಯಾವುದು ಇಲ್ಲ ಅಂತಿಲ್ಲ, ಎಲ್ಲದರಲ್ಲಿ ಎಲ್ಲ ಇದೆ. ಹೊರಗೆ ನೋಡಿದರೆ ನೀವು ಯಾರು ಬಂದವರು ಹೇಳ್ತಾರೆ ನಿಮ್ಮ ಹತ್ರ ಇಲ್ಲದೇ ಇರೋ ಗಿಡ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಇದು ಸ್ಪೆಷಲ್ ವೆರೈಟಿ ಆರ್ಕಿಡ್. ಇದಕ್ಕೆ ತುಂಬ ಟೇಸ್ಟ್ ಬೇಕು. ಇದು ಎಲ್ಲರೂ ಬೆಳೀಲಿಕ್ಕಾಗೋದಿಲ್ಲ. ಇದಕ್ಕೆ ತುಂಬ ಆರೈಕೆ ಬೇಕು, ಮಗು ಥರ ನೋಡ್ಕೊಳ್ಬೇಕಾಗತ್ತೆ ಈ ಗಿಡ. ಹಾಗೆ ನಾನು ಇದು ಸ್ವಲ್ಪ ಒಂದು 10 ಗಿಡದಿಂದ ಶುರು ಆಗಿದ್ದು ಈಗ 2,500 ಗಿಡದವರೆಗೂ ಹೋಗಿದೆ ಇದು. ಈಗ ನಾನು ಅಲ್ಲಿ ಎಲ್ಲಿಂದ ಈಗ ಊರಿಗೆ ಎಲ್ಲಾದರೂ ಹೋಗ್ತೇನೆ, ನಾನು ವಾಪಸ್ಗೆ ಊರಿಗೆ ಬರಬೇಕಾದ್ರೆ ನನ್ನ ಗಾಡಿ ಹಿಂದ್ಗಡೆ ಗಿಡ ಇಲ್ಲದೆ ಇದ್ರೆ ನಾನು ಊರಿಗೆ ಬರೋದಿಲ್ಲ. ನಂದೊಂದು ರೂಲ್ಸೇ. ಇಲ್ಲದಿದ್ದರೆ ನಾನು ನಿಮ್ಮ ರೇಂಜ್ ರೋವರ್ನಲ್ಲಿ ಬಿಡಲ್ಲ ಅಂದರೆ ನಾನು ಇನ್ನೊಂದು ಯಾವುದಾದ್ರೂ ಇದು ಇನೋವಾದಲ್ಲಾದರೂ ತರ್ತೀನಿ, ನನ್ನ ಜೊತೆಗೆ ಇರಬೇಕಷ್ಟೇ. ಗಿಡ ಒಂದು ಇರಲೇಬೇಕು. ನಿಮ್ಮ ಸಂಗಾತಿ ಆಗ್ಬಿಟ್ಟಿದೆ, ಗಿಡ ಸಂಗಾತಿ ಆಗ್ಬಿಟ್ಟಿದೆ. ಓಕೆ. ಇನ್ನೊಂದು ವಿಶೇಷವಾಗಿ ನಿಮಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಥ್ಯಾಂಕ್ ಯು. ಇತ್ತೀಚೆಗೆ ಅಷ್ಟೇ ಬೆಂಗಳೂರಿನ ಸೈಂಟ್ ಜೋಸೆಫ್ ವಿವಿಯಲ್ಲಿ ಒಂದು ಪ್ರೋಗ್ರಾಮ್ ಆಗಿತ್ತು. ಏನು, ದಿ ಆರ್ಕಿಡ್ ಸೊಸೈಟಿ ಆಫ್ ಕರ್ನಾಟಕ ಮತ್ತೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಅವರೊಂದು ಆಯೋಜನೆ ಮಾಡಿದ್ರು ಪ್ರೋಗ್ರಾಮ್ನ, ಹೈಬ್ರಿಡ್ ಪ್ರದರ್ಶನ. ಇದರಲ್ಲಿ ನೀವು ಕೂಡ ಪ್ರೈಸ್ ಪಡೆದಿರುವಂತದ್ದು. ಸೊ ಎಷ್ಟು ಜನ ಪಾರ್ಟಿಸಿಪೇಟ್ ಇದ್ರು ಅದರಲ್ಲಿ ನಿಮ್ಮ ಒಂದು? ಆಗಲ್ಲ, ಇದು ಹೇಗೆ ಅಂತ ಹೇಳಿದ್ರೆ ಇದು ಒನ್ಸ್ ಇನ್ 3 years ಆರ್ಕಿಡ್ ಶೋ ಅಂತ ಆಗುತ್ತೆ. ಇದು ವರ್ಲ್ಡ್ ಅಲ್ಲಿ ಜಾಸ್ತಿ. ಇದು ಹೋದ ಸರಿ ತೈವಾನ್ನಲ್ಲಿ ಆಗಿತ್ತು. ಇನ್ನು ಮುಂದಿನ 3 yearsಗೆ ಜರ್ಮನಿಯಲ್ಲಿ ಅಂತೆ. ಈಗ ಬೆಂಗಳೂರಲ್ಲಿ ಇದು ಕರ್ನಾಟಕಕ್ಕೆ ಒಂದು ಬೇಕು ಅಂತೇಳಿ ಆರ್ಕಿಡ್ ಸೊಸೈಟಿಯವರೆಲ್ಲ ಎಲ್ಲರೂ ಸ್ವಲ್ಪ ಟೇಸ್ಟ್ ಇರೋರೆಲ್ಲ ಸೇರಿ ಒಂದು 10 ಜನ ಇದನ್ನು ಆರ್ಕಿಡ್ ಸೊಸೈಟಿ ಅಂತ ಮಾಡಿದ್ದಾರೆ. ಇದು ನಾನು ಇನ್ನೂ 35-40 ವರ್ಷದ ಮುಂಚಿಂದನೇ ಕಲೆಕ್ಟ್ ಮಾಡೋರು ತುಂಬ ಜನ ಇದ್ದಾರೆ. ನಾನು ವೆರಿ ನ್ಯೂ ಬಾರ್ನ್, ನಾನೊಂದು 6 ವರ್ಷ ಆಗಿದೆ ಇದು ಕಲೆಕ್ಟ್ ಮಾಡೋಕ್ಕೆ. 40 ವರ್ಷದವರಿದ್ದ ಕಲೆಕ್ಟ್ ಮಾಡೋರು ಇದ್ದಾರೆ ಅಲ್ಲಿ. ಅವ್ರದ್ದೆಲ್ಲ ನೋಡ್ಕೊಂಡು ಬಂದಿದ್ದೆ. ಅವ್ರ ಮನೆಯಲ್ಲಿ ಹೇಗಿದೆ ಅಂತ ಹೇಳಿದರೆ ಅವ್ರು ಕೂತ್ಕೊಳ್ಳೋಕ್ಕೆ ಜಾಗನೂ ಇಲ್ಲ, ಆ ಥರ ಅವ್ರ ಗಿಡಗಳು, ಅಷ್ಟು ಅವರು ಗಿಡಗಳ ಪ್ರೇಮಿಯವರು. ಆಮೇಲೆ ಏನು ಮಾಡಿದೆ ನಾನು, ಇದನ್ನು
ಅವರು ವೈಸ್ ಪ್ರೆಸಿಡೆಂಟ್ ಹೇಳಿದರು, ನೀವು ಯಾವುದಕ್ಕೂ ಮಾಡ್ತೀರೇ ಹೊರತು ಒಂದು ಎಕ್ಸ್ಪೋಸ್ ಆಗೋದಿಲ್ಲಮ್ಮ, ನೀವು ರಾಮ್ಕುಮಾರ್ ಅಂತ ಎಕ್ಸ್ಪೋಸ್ ಆಗೋದಿಲ್ಲಮ್ಮ, ನೀವು ಈ ಸರಿ ಮೆಂಬರ್ ಆಗಬೇಕು ನೀವು ಆರ್ಕಿಡ್ ಸೊಸೈಟಿಗೆ ಅಂತ ಹೇಳಿದರು. ಅವರೇ ನನ್ನ ಬೆಂಗಳೂರು ಮನೆಗೆ ಬಂದು ನನ್ನನ್ನು ಮೆಂಬರ್ಶಿಪ್ ಮಾಡಿಕೊಂಡು ಮತ್ತೆ ಹೇಳಿ ಹೋದರು, ಇದು ಈ ಸರಿ ನಿಮಗೆ ನಿಮ್ಮ ಗಿಡಗಳು ಹೂ ಆಗಿದ್ರೆ ಬ್ಲೂಮ್ ಆದರೆ ಮಾತ್ರ ನೀವು ಡಿಸ್ಪ್ಲೇ ಮಾಡಿ ಅಂತ ಹೇಳಿದರು. ನಾನು ಬಂದು ನೋಡುವಾಗ ಹೂಗಳು ಜಾಸ್ತಿ ಆಗಿರಲಿಲ್ಲ. ಅದಕ್ಕೊಂದು ಕಾರಣ ಇದೆ. ನಾನು ಫಸ್ಟು ಒಂದು ಇಂಟ್ರೆಸ್ಟ್ಗೆ ಸಣ್ಣದಾಗಿ ಒಂದು ಪಾಲಿ ಹೌಸ್ ಮಾಡಿದ್ದೆ, ಅದು ಕಲೆಕ್ಷನ್ ಜಾಸ್ತಿ ಆಯಿತು. ಅದಾದಮೇಲೆ ಇನ್ನೊಂದು ಎಕ್ಸ್ಟೆಂಡ್ ಮಾಡಿದೆ, ಅದರಲ್ಲೂ ಕಲೆಕ್ಷನ್ ಜಾಸ್ತಿ ಆಯಿತು. ಮತ್ತು ಈಗ ಈ ದೊಡ್ಡದನ್ನು ಎಷ್ಟು ಜಾಗ ಇದೆ, ನನಗೀಗ ಇಷ್ಟು ಜಾಗ ಇರೋದು, ಇಷ್ಟು ಜಾಗ ಯೂಸ್ ಮಾಡಿಕೊಂಡು ಇಲ್ಲಿ ಒಂದು ಪಾಲಿ ಹೌಸ್ ಮಾಡಿದೆ. ಅದಾದಮೇಲೆ ಇಲ್ಲಿ ಈ ಸೌತ್ ಕೆನರಾದಲ್ಲಿ ಏನು ಅಂತಂದರೆ ವೆದರು ಎಕ್ಸ್ಟ್ರೀಮ್ ವೆದರ್, ಇಲ್ಲಿ ಎಕ್ಸ್ಟ್ರೀಮ್ ವೆದರ್ ಆದ್ದರಿಂದ ಗಿಡಗಳು ಇಲ್ಲಿ ಸರ್ವೈವ್ ಆಗೋದು ಭಾರಿ ಕಷ್ಟ. ಇದು ನೀವು ಮುಂಚೆ ನೋಡ್ಬೋದು, ಈ ಕೇಪ್ಲ ಅದು ಇದು ಇಂಥದ್ದೇ ಜಾಸ್ತಿ ಇಲ್ಲಿ ಸೌತ್ ಕೆನರಾದಲ್ಲಿ ಸಿಗೋದು. ಇದೇನಾಯಿತು, ಮತ್ತು ಇದನ್ನು ನಾನು ಇದು ಕೂಲ್ ಪ್ಯಾಡ್ ಹಾಕಿದೆ ನೋಡಿ, ಇದು ಕೂಲ್ ಪ್ಯಾಡ್, ಇದು ಕೂಲ್ ಪ್ಯಾಡ್. ಇದು ಇಲ್ಲಿಂದ ನೀರು ಬರುತ್ತೆ, ಇಲ್ಲಿಂದ ತಂಪು ಗಾಳಿ ಬಂದದ್ದನ್ನು ಆ ಫ್ಯಾನು ಬಿಸಿ ಗಾಳಿಯನ್ನು ಹೊರಗೆ ಬಿಡುತ್ತೆ. ಆ ಕಡೆ ಫ್ಯಾನ್ ಇದೆ, ಅಲ್ಲಿ ಫ್ಯಾನ್ ಇದೆ, ಕೂಲ್ ಪ್ಯಾಡ್ ಅಂಡ್ ಫ್ಯಾನ್ ಅಂತ ಇದಕ್ಕೆ. ನೋಡಿ ಇದನ್ನು ಆಪೋಸಿಟ್ ಇದನ್ನು ನಾನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೆ. ಇದೇನಾಗುತ್ತೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಗಿಡಗಳನ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇದ್ರ ಟಾಪನ್ನು 4-5 ದಿವಸ ಒಂದು ವಾರ ತೆಗೆದ್ಬಿಟ್ಟಿದ್ರು. ಅವಾಗ ಗಿಡಗಳೆಲ್ಲ ಸ್ವಲ್ಪ ಟ್ರೆಸ್ ಆಗಿಬಿಟ್ಟಿತ್ತು. ನಾವು ಮನುಷ್ಯರಿಗೆ ಟ್ರೆಸ್ ಅಲ್ಲ, ಇವಕ್ಕೂ ಜೀವ ಇದೆ, ಇವು ಟ್ರೆಸ್ ಆಗುತ್ತವೆ ಪಾಪ. ಹಾಗೆ ಏನಾಯಿತು ನಂದು, ಅವ್ರು ಹೇಳಿದರು ಈ ಸರಿ ನಿಮಗೆ ಹೂ ಎಕ್ಸ್ಪೆಕ್ಟ್ ಮಾಡಬೇಡಿ, ಈ ವರ್ಷ ಈ ಮನೆಗೆ ಅಡ್ಜಸ್ಟ್ ಆಗೋಕ್ಕೆ 1 ವರ್ಷ ತಗೊಳುತ್ತೆ, ಮುಂದಿನ ವರ್ಷದಿಂದ ಚೆನ್ನಾಗಿ ಬ್ಲೂಮ್ ಆಗುತ್ತೆ ಅಂತ. ಬಂದು ಹೀಗೆ ನೋಡುವಾಗ ಒಂದು 10-15 ಗಿಡದಲ್ಲಿ 20 ಗಿಡದಲ್ಲಿ ಮಾತ್ರ ಹೂವಾಗಿತ್ತು. ಅಷ್ಟೇ ಸಾಕು ಅಂತೇಳಿ ಅದನ್ನೇ ತೊಗೊಂಡೋದ್ವಿ ನಾವು. ಆಯಿತು, ಎಷ್ಟಾದರೂ ಅಷ್ಟು ಒಂದು ಪ್ರಯತ್ನ ಅಂತ, ಒಂದು ಪ್ರಯತ್ನ ಮಾಡೋಣ ಅಂತ. ಅದರಲ್ಲಿ ಮಾತ್ರ ಈ ಆರ್ಕಿಡ್ನಲ್ಲಿ ಎಷ್ಟೇ ವೆರೈಟಿ ಇದ್ರೂ ಪ್ಯಾಫೋಪೀಡಿಯಮ್ ಅಂತ ಇದೆ, ಅದು ತೋರಿಸ್ತೀನಿ. ಅದು ಎಲ್ಲದಕ್ಕಿಂತನೂ ರಾಜಾದಿರಾಜದು. ಅದೊಂದು ನಾವು ಸಾಕಿದ್ರೆ ಅದು ಭಾರಿ ಪ್ರೆಸ್ಟೀಜಿಯಸ್ಸು ಮತ್ತು ರೇರ್ ವೆರೈಟಿ. ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ. ಇದಕ್ಕೆ ಬಟಾನಿಕಲ್ ನೇಮು ಪ್ಯಾಫಿಯೋಪೀಡಿಯಮ್ ಅಂತ. ರೆಗ್ಯುಲರ್ ಕಾಮನ್ ಲ್ಯಾಂಗ್ವೇಜಲ್ಲಿ ಕರಿಬೇಕಾದ್ರೆ ಸ್ಲಿಪ್ಪರ್ ಆರ್ಕಿಡ್ ಆರ್ ಲೇಡಿ ಶೂಸ್. ಇದು ನೋಡಿ, ಸರಿಯಾಗಿ ನೋಡಿದರೆ ಲೇಡಿ ಶೂಸ್ ಇದೆ, ಇಲ್ಲಿ 2 ಲೇಸ್ ಇದೆ ನೋಡಿ ಅದರದ್ದು. ಕರೆಕ್ಟ್, 2 ಲೇಸ್. ಹೀಗೆ ಇದೆಲ್ಲ ಸ್ವಲ್ಪ ಇದೆಲ್ಲ ಇದು ನೋಡಿ, ಇದೆಲ್ಲ ಲೇಡೀಸ್ ಶೂಸ್ ಇದೆಲ್ಲ ನೋಡಿ. ಇದೆಲ್ಲ ತುಂಬ ವೆರೈಟಿ ಇದೆ. ಕರೆಕ್ಟ್ ನೋಡಿ, ಇದು ಬಿಟ್ಟಿದೆ, ಬ್ಲೂಮ್ ಆಗಿದೆ, ಆಮೇಲೆ ಇಲ್ಲಿ ಬ್ಲೂಮ್ ಆಗಿದೆ. ಕಲರ್ಸ್ ನೋಡಿ, ಬೇರೆ 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 ಕಲರ್ಸ್ ಇದೆ. ಇದು ಹೀಗೆ ನೋಡಿ, ಶೂಸ್ ಇದಿದೆ, ಆಮೇಲೆ ಗ್ರೀನ್ ಇದೆ, ಗ್ರೀನ್ ಬೇರೆ. ಆಮೇಲೆ ಹೀಗೆ ನೋಡಿ, ಅದು ಗ್ರೀನ್ ವಿತ್ ಗ್ರೀನ್ ಇದೆ ಅಲ್ಲಿ. ಇಲ್ಲೂ ನೋಡಿ, ಗ್ರೀನ್ ವಿತ್ ಗ್ರೀನ್ ಇದೆ ಇಲ್ಲಿ. ನೋಡಿ ಮೇಲ್ಗಡೆ ಒಂದು ವೈಟು, ಗ್ರೀನ್ ವಿತ್ ಗ್ರೀನ್. ಇದು ವೆರಿ ರೇರ್ ಪ್ಲಾಂಟು. ಮತ್ತೆ ನಂದು ಎಲ್ಲ ಸ್ವಲ್ಪ ಮೆಚ್ಯೂರ್ ಆಗಿದೆ ಗಿಡಗಳು. ಮೆಚ್ಯೂರ್ ಪ್ಲಾಂಟ್ ಆದ ಕೂಡಲೇ ತುಂಬ ಹೂ ಬಿಡುತ್ತೆ. ಆಮೇಲೆ ಇದಕ್ಕೆ ಮಣ್ಣೆಲ್ಲ ಬೇಕಿಲ್ಲ. ಇವುಗಳಿಗೆ ಏನಿದ್ರೆ ಈ ಥರದ್ದೇ ಇದು ಚಾರ್ಕೋಲ್, ಟ್ರೀಟೆಡ್ ಚಾರ್ಕೋಲು, ಟ್ರೀಟೆಡ್ ಕೋಕೋ ಚಿಪ್ಸು, ಆಮೇಲೆ ಪ್ಯುಮೈ ಸ್ಟೋನು, ಇಂಥದ್ದೇ ಹಾಕಬೇಕು. ಇದಕ್ಕೆ ಎಲ್ಲ ಟ್ರೀಟ್ ಮಾಡಬೇಕು, ಬೇಗ ಇನ್ಫೆಕ್ಷನ್ ಆಗುತ್ತೆ ಇವುಗಳಿಗೆ. ಸೊ ಟ್ರೀಟ್ ಅಂದರೆ ಕ್ಲೀನಿಂಗ್ ಮಾಡ್ತಿರ್ಬೇಕಾಗುತ್ತೆ ಅಥವಾ ಜಸ್ಟ್ ಅದರಲ್ಲಿ? ಇಲ್ಲ, ನಾವು ಹಾಕಕ್ಕೆ ಮುಂಚೆನೆ, ರೀಪಾಟ್ ಮಾಡೋಕ್ಕೆ ಮುಂಚೆನೆ ಒಂದು ಸೊಲ್ಯೂಷನಲ್ಲಿ ಹಾಕಿ ಅದ್ರನ್ನ ಇರೋದೆಲ್ಲ ಟಾಕ್ಸಿನ್ ಎಲ್ಲ ಹೊರಗೆ ಹಾಕಿ ಮತ್ತೆ ನಾವು ರೀಪಾಟ್ ಮಾಡ್ತೀವಿ. ಈಗ ಒಂದ್ರದ್ದು ಕಟ್ ಮಾಡಬೇಕಾದ್ರೆ ಬೇರು ಈ ಇನ್ಫೆಕ್ಷನ್ ಆಗಬಾರ್ದು ಅಂತೇಳಿ ಪ್ರತಿ ಸರ್ತಿ ಆ ಕತ್ರಿನ ಸ್ಟರ್ಲೈಸ್ ಮಾಡ್ಕೋಬೇಕು ನಾವು. ಆ ಸೊಲ್ಯೂಷನ್ನಲ್ಲಿ ಹಾಕಿ ಮತ್ತೆ ಅದನ್ನ ಸ್ಟರ್ಲೈಸ್ ಮಾಡಿ ಕಟ್ ಮಾಡಬೇಕು. ನೋಡಿ, ಆಕ್ಚುಲಿ ತುಂಬಾ ಈಸಿ ಅಲ್ಲ. ನೀವು ಪ್ಲಾಂಟ್ ಮೇಲೆ ಎಷ್ಟೇ ಕ್ರೇಜ್ ಇರ್ಬೋದು, ಆದ್ರೆ ಸುಮ್ಮನೆ ಶಾಸ್ತ್ರಕ್ಕೆ ಆ ಪ್ರೇಮ ತೋರಿಸೋದಾಗೋದಿಲ್ಲ. ಅದಕ್ಕೆ ಎಷ್ಟೆಲ್ಲ ಒಂದು ಗಿಡ ಕೂಡ ಹಾಳಾಗಬಾರ್ದು, ಅದಕ್ಕೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಂದ್ರೆ ಎಲ್ಲದ ಪ್ರತಿಯೊಂದು ಕೂಡ ಜೀವ ಇದೆ ನಮ್ಮ ಥರ, ಅದು ಕೂಡ ಉಸಿರಾಡುತ್ತೆ.
ಹಾಗಾಗಿ ಅದು ಕೂಡ ಸ್ಟೆರಿಲೈಸ್ ಮಾಡಿ ಅದು ಕೂಡ ಕಟ್ ಮಾಡ್ಬೇಕು ಆ ಬೇರನ್ನು, ಯಾವುದು ಒಳಗಡೆ ಹೋಗಿದೆ ಆ ಬೇರನ್ನು ಕಟ್ ಮಾಡೋಕ್ಕೆ ಬೇರೆ ಬೇರೆ ಕತ್ರಿ ಯೂಸ್ ಮಾಡ್ತಾರಂತೆ. ನಾವು ಪ್ರತಿಯೊಂದಕ್ಕೂ ಇಷ್ಟಕ್ಕೂ ಕತ್ರಿ ತರಕ್ಕಾಗೋದಿಲ್ಲ, ಸ್ಟರ್ಲೈಸ್ ಮಾಡಿ ನಾವು ಆದಷ್ಟು ಜಾಗ್ರತೆಯಲ್ಲಿ ಇನ್ಫೆಕ್ಷನ್ ಆಗದಾಗೆ ಮಾಡ್ತೀವಿ. ಇದು ಬೇಸಿಕಲಿ ನೀವು ಎಲ್ಲಿ ಇದೆ ಅಂತ ಹೇಳಿದ್ರಿ? ಇದೆಲ್ಲ ನಾರ್ತ್ ಈಸ್ಟು ಮತ್ತೆ ಎಲ್ಲ ಫಾರಿನ್ ಕಂಟ್ರೀಸಲ್ಲಿ ಸಿಗೋದು ಇದೆಲ್ಲ. ಓಕೆ. ಈಗ ನೀವು ಕಲೆಕ್ಟ್ ಮಾಡಿದ್ದು ಹೇಗೆ ಅಲ್ಲಿ ಹೋದ? ಇದು ಅಲ್ಲ ಇದು ಈಗ ಇದು ಟ್ರೇಡಿಂಗ್ ಮಾಡಿರೋರು ಇರ್ತಾರೆ, ಟ್ರೇಡಿಂಗ್ನವ್ರ ಹತ್ರ ತರಿಸ್ಕೊಳ್ಬೇಕು. ಓಕೆ. ಪಾಟಲ್ಲೇ ಕೊಟ್ಟಿರ್ತಾರೆ ಅವರು. ಓಕೆ. ಮತ್ತೆ 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ನಾವು ಅದನ್ನ ರಿಪೋರ್ಟ್ ಮಾಡ್ಕೋಬೇಕು ಅಷ್ಟೇ. ಮತ್ತೆ ಇದಕ್ಕೆಲ್ಲ ಅದರದ್ದೇ ಒಂದೊಂದು ಮೆಡಿಸಿನ್ಗಳಿರುತ್ತೆ ಸೆಪ್ರೇಟ್ ಆಗಿ. ಅವರು ಚಾರ್ಟ್ ಬರೆದು ಹೋಗ್ತಾರೆ ಗೈಡು, ಅದನ್ನ ಪ್ರಕಾರ ನಾವು ಪ್ರತಿ ಸರ್ತಿ ಇದಕ್ಕೆ ಸ್ಪ್ರೇ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಏನು ಕೊಡ್ಬೇಕು ಅದಕ್ಕೆಲ್ಲ. ಇದೆಲ್ಲ ನೋಡಿ, ಇದಕ್ಕೆ ನಾವು ಮದ್ದು ಒಳಗಡೆ ಹಾಕಿಟ್ಟಿರ್ತೇವೆ. ಇದು ನೀರು ಇದರೊಳಗಡೆ ಮೆಡಿಸಿನ್ ಇದೆ ಇದರಲ್ಲಿ. ಇದು ನೀರು ಹಾಕಿದ ಕೂಡಲೇ ಎಷ್ಟು ಬೇಕೋ ಅಷ್ಟು ಎಳ್ಕೊಳ್ಳುತ್ತದು. ಇದರಲ್ಲಿ ಇಲ್ಲ ಮೋಸ್ಟ್ಲಿ ಈಗಿಲ್ಲ, ಹಾಕ್ಬೇಕು ನೋಡಿ. ಇದೆಲ್ಲ ಇದೆಯಲ್ಲ ಇಲ್ಲಿ ಹಸಿರು ಒಂದು ನೋಡಿ, ಈ ಥರ ಇದೆ, ಈ ಬಾಲ್ ಥರ ಇದೆ ನೋಡಿ. ಇದು ಎಲ್ಲ ಅಲ್ಲಿಂದ ತರಿಸ್ಬೇಕು ನಾವು ನೋಡಿ. ನೋಡಿ ಈ ಥರ ಇರುತ್ತೆ ಇದು. ಅದು ಎಷ್ಟು ಬೇಕೋ ಅಷ್ಟು ಇದು ಮೆಡಿಸಿನ್ ಇದು ಅದು ಎಷ್ಟು ಬೇಕೋ ಅಷ್ಟು ಅದೇ ತಗೊಳುತ್ತದು. ನಾವಿದ್ರ ಈ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟು ಇದ್ರೊಳಗಡೆ ಹಾಕಿ ಇಟ್ಬಿಡ್ಬೇಕು. ಅದು ನೀರು ಹಾಕಿದಾಗ ಅದು ಎಷ್ಟು ಬೇಕೋ ಅಷ್ಟು ಮೆಡಿಸಿನ್ ತಗೊಳುತ್ತೆ. ಇದು ಪ್ಯಾಪಿಯೋಪೀಡಿಯಂ ಅಥವಾ ಲೇಡಿ ಸ್ಲಿಪ್ಪರ್ ಗ್ರೂಪ್. ಇದು ಅದರದೇ ಗ್ರೂಪ್. ಇದು ಎಲ್ಲರಿಗೂ ಪ್ರತಿ ಬೇರೆ ಬೇರೆ ಪ್ರಭೇದದ ಒಂದು ಗ್ರೂಪ್ ಮಾಡಿ ಇಟ್ಟಿದ್ದೀರಾ? ಹೌದು. ಅಂದ್ರೆ ಅದಕ್ಕೆ ಇದು ನೋಡ್ಕೊಳ್ಬೇಕು, ಎಷ್ಟು ಬಿಸಿಲು ಬೇಕು, ಎಷ್ಟು ನೆರಳು ಬೇಕು, ಅದ್ರಿಗೆ ಅಕಾರ್ಡಿಂಗ್ ಟು ದಟ್ ವಿ ಹ್ಯಾವ್ ಕೆಪ್ಟ್ ದಿಸ್. ಓಕೆ. ಸೊ ಇನ್ನೊಂದಿಗೆ ನಾನು ಆಗ್ಲೇ ಕೇಳಿದೆ ಪ್ರೈಸ್ ಬಂತು ಅಂತ, ಎಷ್ಟು ಖುಷಿ ಇದೆ ಅಂದ್ರೆ ನೀವು ಫಸ್ಟ್ ಟೈಮ್ ಇಲ್ಲ, ನಾನು ಸುಮ್ಮನೆ ಶೋಗೆ ಅಂತ ಹೋಗಿದ್ದು. ಶೋಗೆ ಅಂತ ಒಂದು 3 ಪ್ಲಾಂಟ್ ಪ್ಯಾಪೋಪೀಡಿಯಂ ಇದು ಇಟ್ಟಿದ್ವಿ ನಾವು. ಇದನ್ನು ಇದಿನ್ನು ದೊಡ್ಡದು ಬಿಟ್ಟಿತ್ತು. ಆ ಅದಕ್ಕೆ 3 ಪ್ರೈಸ್ ಬಂದಿದೆ. ನನಗೆ ಫೋನ್ ಮಾಡಿ ಹೇಳಿದ್ರು ಹೀಗೆ ನಿಮಗೆ ಪ್ರೈಸ್ ಬಂದಿದೆ ಅಂತ. ನನಗೆ ಆಶ್ಚರ್ಯ ಆಯಿತು, ನಿರೀಕ್ಷೆ ಮಾಡಿರಲಿಲ್ಲ ಪ್ರೈಸ್ ಸಿಗುತ್ತೆ ಅಂತ. ಬರೀ ಒಂದು ಅಟೆಂಡೆನ್ಸ್ ಅಂತ ಹೋಗಿದ್ದೆ. ನೋಡಿ ಇಲ್ಲಿ ಇದೊಂದು ನೋಡಿ, ಇದೊಂದು ವೆರೈಟಿ ನೋಡಿ. ಹೌದು, ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ತುಂಬ ಜನ ನೋಡಿ ಚಾನ್ಸೇ ಇಲ್ಲ. ಮತ್ತೆ ಈ ವೆದರ್ ಭಾರಿ ಚಾಲೆಂಜಿಂಗ್ ನಮಗೆ. ಬೇರೆ ಬೇರೆ ವೇರಿಯೇಷನ್ ಚಾಲೆಂಜಿಂಗ್ ನಮಗೆ. ಅಷ್ಟೇ ಕಷ್ಟ ಇದೆ ಮೇಂಟೆನೆನ್ಸು ಕಷ್ಟ ಇದೆ. ಸೊ ನೀವು ಈಗ ನಿಮ್ಮ ಪ್ರತಿದಿನದ ರೂಟೀನಲ್ಲಿ ಇದಕ್ಕೋಸ್ಕರ ನೀವು ಒಂದು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ? ಒಂದು 3 hours ಮಾಡ್ತೀನಿ ಡೈಲಿ. ಓಕೆ. ಯಾವ ಟೈಮ್ ಅದು? ಬೆಳಗ್ಗೆ ಒಂದು 10:30 ಟು ಇದು ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ಒಂದು ಬಿಗಿನಿಂದ ಎಂಡ್ ತನಕ ಎಲ್ಲವ ನೋಡ್ಕೊಂಡು. ಮತ್ತೆ ಅವನು ಟ್ರೈನಿಂಗ್ ತಗೊಂಡಿದ್ದಾನೆ, ಅವನಿಗೂ ಏನು ಗೊತ್ತಿರಲಿಲ್ಲ. ಈಗ ಸ್ವಲ್ಪ ಎಕ್ಸ್ಪರ್ಟ್ ಆಗಿದ್ದಾನೆ ನನ್ನಾಗೇನೆ. ಈಗ ನಾವು ಕಲ್ತಿರೋದಿಲ್ಲ. ಕರೆಕ್ಟ್. ಅವನು ಸ್ವಲ್ಪ ಸ್ಪ್ರೇ ಎಲ್ಲ ಅವನೇ ಮಾಡ್ತಾನೆ. ಓಕೆ. ಸೊ ನೀವು ಗೈಡ್ ಮಾಡ್ತಾ ಇರ್ತೀರಾ, ಅವ್ರು ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಪ್ರತಿದಿನ ಕೂಡ ಅದೊಂದು ಮಿಸ್ ಆಗಲ್ಲ ನಿಮ್ಮ ರೂಟಿನಲ್ಲಿ. ಸೊ ಅಷ್ಟು ಅಭಿಮಾನ ಇದೆ. ಇನ್ನೊಂದು ನಿಮ್ಮ ಈ ಅಭಿಮಾನಕ್ಕೆ ನಿಮ್ಮ ಹರ್ಷೇಂದ್ರ ಕುಮಾರ್ ಅವರು ಎಷ್ಟೊಂದು ಅವರು ಫುಲ್ ಸಪೋರ್ಟ್ ಕೊಡ್ತಾರೆ. ಫುಲ್ ಸಪೋರ್ಟ್. ಈ ಪಾಲಿ ಹೌಸ್ ಇನ್ನೂ ಜಾಸ್ತಿ ಮಾಡು, ಇನ್ನೂ ಚೆನ್ನಾಗಿ ಮಾಡು, ಇನ್ನೂ ಡೆಕೋರೇಟಿವ್ ಆಗಿ ಮಾಡು, ಏನು ಇದು ಮಾಡಿದ್ರು ಭಾರಿ ಸಪೋರ್ಟಿವ್ ಆಗಿದ್ದಾರೆ. ಗಾರ್ಡನ್ ವಿಷಯದಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಓಕೆ. ಆಲ್ಮೋಸ್ಟ್ ಹೇಳ್ತಾರೆ ಗಿಡಗಳು ಕೂಡ ಮಕ್ಕಳ ಥರ ಅಂತ. ಇಲ್ಲ, ಇವುಗಳಿಗೆ ಜೀವ ಇದೆ. ಎಲ್ಲರೂ ಅನ್ಕೊಂಡಿರ್ತೀವಿ ನಾವು, ಇದು ಜೀವ ಇದೆ. ಇವತ್ತು ನಾನೀಗ ಹೂ ಬಿಟ್ಟಿರೋದು ನೋಡಿ ನಾವು ಏನು ಹೇಳಬೇಕು, ಚೆನ್ನಾಗಿ ಬಿಟ್ಟಿದ್ಯಾ, ಅವುಗಳಿಗೂ ಒಂದು ರಿವಾರ್ಡ್ ಕೊಡಬೇಕು, ಅವುಗಳಿಗೆ ಖುಷಿ ಆಗುತ್ತಂತೆ. ಹೌದು. ಈಗ ನಾವೀಗ ಹೆಣ್ಮಕ್ಳಿಗೆ ನಮಗೆ ಮಾತ್ರ ರಿವಾರ್ಡ್ ಅಲ್ಲ, ಇವುಗಳಿಗೂ ರಿವಾರ್ಡ್ ಕೊಡಬೇಕು, ಹೇಳಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಕಲರ್ಸ್ ನೋಡಿ. ಅದೆಲ್ಲ ವಾಂಡಗಳು, ಇದೆಲ್ಲ ವಾಂಡ ಹೀಗಿದೆಯಲ್ಲ, ಇದೆಲ್ಲ ನೋಡಿ ಹೀಗೆ. ಇದ್ರದ್ದು ಬೇರು, ಇದಕ್ಕೆ ನೀರು ಹಾಕಿದ ಕೂಡಲೇ ಗ್ರೀನ್ ಆಗುತ್ತೆ. ದಿವಸಕ್ಕೆ 2 ಸರಿ ಮಾತ್ರ. ಮಣ್ಣು ಬೇಕಾಗಿಲ್ಲ, ಮಣ್ಣು ಬೇಕಿಲ್ಲ. ಇಷ್ಟೇ. ಇದು ವಾಂಡ ಅಂತ ಹೇಳ್ತಾರೆ ನೋಡಿ. ಇದು 3 ತಿಂಗಳು ಬರುತ್ತೆ ಗಿಡ, ಹೂ ಹಾಗೆ ಇರುತ್ತೆ. ಇದು ಮೋಸ್ಟ್ಲಿ ಟೈಮ್ ಆಗಿದೆ ಸ್ವಲ್ಪ, ಕೆಲವು ನೋಡಿ. ಇದೆಲ್ಲ ನೋಡಿ ಫ್ರೆಶ್ ಆಗಿದೆ, ತುಂಬಾ ಸ್ಪೆಷಲ್. ಇದಕ್ಕೆ ಮಣ್ಣೇ ಬೇಕಾಗಿಲ್ಲ. ಆಲ್ಮೋಸ್ಟ್ ಅನ್ಕೋತಾರೆ ಗಿಡ ಅಂತ ಹೇಳಿದ್ರೆ ಮಣ್ಣು ಬೇಕೇ ಬೇಕು ಅಂತ. ನೋಡಿ ಜಸ್ಟ್ ನೀರು ಹಾಕಿದ್ರೆ ಆಯ್ತು. ಹೌದು, ಡೈಲಿ ಬೇಕಾಗುತ್ತೆ ನೀರು. ಇದೆಲ್ಲ ಸ್ವಲ್ಪ ಮೊಕಾರಸ್ ಅಂತ ಹೇಳ್ತಾರೆ.
ನಮ್ಮ ವೆದರ್ಗೆ ಚೆನ್ನಾಗಿ ಬರುತ್ತಂತೆ. ಇದು ಮೊಕಾರಸ್. ಮೊಕಾರಸ್. ಇದು ಮೊಕಾರಸ್ ನೋಡಿ. ಎಲ್ಲ ಇದು ಫಾರಿನ್ ಪ್ರಭೇದಗಳೇ? ಇಲ್ಲ ಇದೆಲ್ಲ ಸಿಗುತ್ತೆ ಇಲ್ಲಿ. ಇದು ತರಿಸ್ಕೊಳ್ತಾರೆ ಅವರು, ತೈವಾನಿಂದೆಲ್ಲ ತರಿಸ್ತಾರೆ. ವಿಯೆಟ್ನಾಂ, ತೈವಾನ್, ನಾರ್ತ್ ಈಸ್ಟಲ್ಲಿ ಜಾಸ್ತಿ ಇದು. ಓಕೆ ಓಕೆ ಓಕೆ. ಬೇರೆ ಸ್ಪೆಷಲ್ ಆಗಿ ಮತ್ತೆ ಇದೆಲ್ಲ ಸ್ಟ್ಯಾಗ್ ಹಾರನ್ನು. ಇದು ಸ್ಟ್ಯಾಗ್ ಹಾರನ್ನು ನೋಡಿ, ಅದು ಸ್ಟ್ಯಾಗ್ ಹಾರನ್ನು. ಈ ಜಿಂಕೆದು ಕೊಂಬಿದ್ದಂಗಿದೆ. ಹೌದು ಹೌದು, ಎಕ್ಸಾಕ್ಟ್ಲಿ. ಅದು ಇದು ಸ್ವಲ್ಪ ಚಿಕ್ಕದು, ಇದು ಸ್ಟ್ಯಾಗ್ ಹಾರನ್ನು. ಕರೆಕ್ಟ್ ಆಗಿ ಆ ಜಿಂಕೆಯ ಕೊಂಬು ತರನೇ ಇದೆ. ಹೌದು. ಇದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿರುವಂತ ಮಿಸ್ಟಿಂಗ್ ಹಾಕಿದ್ದೇವೆ. ಮಿಸ್ಟಿಂಗ್ ಹಾಕಿದ್ದೇವೆ. ಸೊ ಅದು ಇದಕ್ಕೆ ಇದೇ ಥರ ಮಾಡ್ಬೇಕು. ಇದಕ್ಕೆ ಈ ವೆದರೇ ಕೊಡ್ಬೇಕು ನಾವಾಗುತ್ತೆ. ಇದು ನೋಡಿ ಫಿಲೋನಾಪ್ಸಿಸ್. ಇದು ಫಿಲೋನಾಪ್ಸಿಸ್. ಇದು ಜಡೆ ತರ ಕಾಣಿಸ್ತಾ ಇದೆ ಆಕ್ಚುಲಿ. ಇದು ನಾವು ಹೀಗೆ ಲೆಕ್ಕ ಮಾಡ್ತೇವೆ ಎಷ್ಟು ಹೂವಾಗಿದೆ ಅಂತ. 18 ಹೂ ಆಗುತ್ತೆ ಇದು. 18 ಆಗೋದು ಅಲ್ಲ, 18 ಜಾಸ್ತಿ ಆಗುತ್ತೆ. ಜಾಸ್ತಿನೂ ಆಗುತ್ತೆ. ಇದು ಫಿಲೋನಾಪ್ಸಿಸ್ ಅಂತ. ಓಕೆ. ಇದು ಅಷ್ಟೇನೆ. ಇದು ಫಿಲೋನಾಪ್ಸಿಸ್. ಕಲರ್ ನೋಡಿ, ಬೇರೆ ಕಲರ್. ಬೇರೆ ಕಲರ್. ಹೂ ಬಿಡುವ ಪ್ಯಾಟರ್ನ್ ಸೇಮ್ ಇರುತ್ತೆ, ಕಲರ್ಸ್ ಎಲ್ಲ ಕಲರ್ಸ್ ಮತ್ತೆ ಸ್ವಲ್ಪ ಡಿಫ್ರೆಂಟು. ನಾವು ಇದು ನೋಡ್ತೇವೆ, ಪಿಂಕ್ ವಿತ್ ಯೆಲ್ಲೋ ಟಿಪ್ಪು. ಇದು ಅಷ್ಟೇ, ಯೆಲ್ಲೋ ಟಿಪ್. ಒಂದೊಂದ್ರಲ್ಲಿ ರೆಡ್ ಬರುತ್ತೆ, ವೈಟ್ ವಿತ್ ಯೆಲ್ಲೋ. ಒಳಗಡೆ ಪಿಂಕ್ ಇದೆ ಒಳಗಡೆ. ಇದು ಮೊನ್ನೆ ಪರ್ಚೇಸ್ ಮಾಡಿ ತಂದಿರೋದು ಗ್ರಾಮೆಟೋಫೈಲಮ್ ಅಂತ. ಇದು ತೊಗೊಂಡು ಬಂದಿದ್ದೀನಿ ಫಸ್ಟ್. ಇದು ಹೀಗೇನೆ, ಹೀಗೆ ಇದು ಹ್ಯಾಂಗ್ ಮಾಡ್ಬೋದು. ನೀರು ಜಸ್ಟ್ ನೀರು ಹಾಕಿದ್ರೆ ಅಷ್ಟೇ ಅಷ್ಟೇ. ಹೊಸ ತಳಿ ಇದು? ಇಲ್ಲ, ತುಂಬ ಈ ಸ್ಪೈಕ್ ಜಾಸ್ತಿ ಬರುತ್ತೆ ಇದು. ಓಕೆ. ಇದು ಮನೆ ಮುಂದೆ ಇಟ್ಟರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೌದು ಹೌದು. ಈಗ ನೀವು ಲೈಟಿಂಗ್ ಹೇಳಿದ್ರಲ್ಲ, ಇದೆಲ್ಲ ನೀವು ರಾತ್ರಿ ಹೊತ್ತು ಉರ್ಸಿಡೋದಾ ಅಥವಾ ಇಲ್ಲ ಇಲ್ಲ ಹಾಗೇನಲ್ಲ, ರಾತ್ರಿ ಇಲ್ಲ. ರಾತ್ರಿ ಒಮ್ಮೆ ಒನ್ಸ್ ಇನ್ ವೀಕ್ ಬಂದು ಸ್ನೇಲ್ ಬಂದಿರುತ್ತವೆ, ಅದನ್ನ ಬಂದು ತೆಗಿಬೇಕು ನಾವು. ಅವಾಗೆಲ್ಲ ಮೂವ್ ಆಗುತ್ತವೆ, ರಾತ್ರಿ ಬರುತ್ತವೆ ಅವು ಈಚೆ. ಓಕೆ ಓಕೆ ಓಕೆ, ಕರೆಕ್ಟ್. ಲೈಟಿಂಗ್ ಅಂದರೆ ಈ ಸನ್ಲೈಟ್, ಡೈರೆಕ್ಟ್ ಲೈಟು, ಬ್ರೈಟ್ ಲೈಟು, ಇಂಡೈರೆಕ್ಟ್ ಲೈಟು, ಆ ಥರ ಆಗಬೇಕು ಗಿಡಗಳಿಗೆ. ಅದು ಕೂಡ ಅದು ಇದು ಸ್ಟ್ಯಾಗ್ ಹಾರನ್ನಲ್ಲೇ ಬೇರೆ ವೆರೈಟಿ. ಓಕೆ. ಇದು ಕಾಫಿ ಪ್ಲಾಂಟ್ಗೆ ಬಂದು ಹ್ಯಾಂಗ್ ಮಾಡಿದ್ದೇವೆ ಎಲ್ಲ. ಎಲ್ಲ ಕಟ್ಟಿದ್ದೀವಿ ನಾವು ಈ ಥರ ನೋಡಕ್ಕೆ. ಕಾಫಿ ಪ್ಲಾಂಟ್. ಅದಕ್ಕೆ ಈ ವುಡ್ಡು, ಕಾಫಿ ವುಡ್ ಇದೆಯಲ್ಲ, ಅದಕ್ಕೆ ಬಾಳಿಕೆ ಜಾಸ್ತಿ. ಬಾಳಿಕೆ ಜಾಸ್ತಿ ಅಂತ ಇದನ್ನು ನಮ್ಮ ಎಸ್ಟೇಟಿಂದ ತರಿಸಿ ಇದಕ್ಕೆ ಕಟ್ಟಿದ್ದೀವಿ. ಇದೆಲ್ಲ ಶೋ, ಇದು ಡಿಸ್ಪ್ಲೇ ಮಾಡೋ ರೀತಿ ಇದೆಲ್ಲ. ಕರೆಕ್ಟ್. ಎಷ್ಟೊಂದು ಆ್ಯಕ್ಚುಲಿ ತುಂಬ ವಿಶೇಷವಾಗಿರುವಂಥ ಡಿಸ್ಪ್ಲೇ ಇದೆ. ಇದೆಲ್ಲ ನಾವು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಕೊಂಡು ಮಾಡಿದ್ದೇವೆ. ಇದು ಹೂ ಬಿಟ್ಟರೆ ಎಲ್ಲ ಸುತ್ತ ಹೂ ಬಿಡುತ್ತವೆ. ಇದು ಯಾವುದು ಕಾಣಿಸುತ್ತೆ? ಇದೆಲ್ಲ ಗಿಡಗಳೇ ನೋಡಿ, ಎಲ್ಲ ಬೇರೆ ಬರ್ತಾ ಇದೆ ಈಗ. ಹೌದು. ಇದು ಡ್ರ್ಯಾಗನ್ ಫ್ರೂಟ್ ಇದೇ ತರ? ಇದು ಅದೇ ತರ ಹಾಗೇನೆ ನಾವು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಮಾಡಿ. ಸೊ ನೀವು ಆಕ್ಚುಲಿ ಮೊಬೈಲಲ್ಲಿ ಸ್ಟಡಿ ಮಾಡೋದೆಲ್ಲ ಇದೇ ಇರಬೇಕು. ಇನ್ಸ್ಟಾಗ್ರಾಮ್ನಲ್ಲಿ ನೋಡೋದೆಲ್ಲ ಬರೀ ಇಂಥದ್ದು ಇದೆ. ನೋಡಿ, ಇದೊಂದು ಟೈಪ್ ಮಾಡಿದ್ವಿ. ಸುಮ್ಮನೆ ಸ್ವಲ್ಪ ಕ್ರಿಯೇಟಿವ್ ಆಗಿ, ಈ ಸೈಡ್ ನೋಡಿದ್ರು ಹೂ ಬಿಡಬೇಕು, ಈ ಸೈಡ್ ನೋಡಿದ್ರು ಹೂ ಬಿಡಬೇಕು. ಅದೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಬರ್ತಾ ಇರುತ್ತೆ. ಒಂದು 2-2.5 ಸಾವಿರ ಪ್ಲಾಂಟ್ ಇದೆ ಇಲ್ಲಿ. ಈ ಒಂದು ಇದರ ಒಳಗಡೆನೆ 2.5 ಸಾವಿರದಷ್ಟು ಇದೆ. ಹೊರಗೂ ಮರಕ್ಕೆ ಕಟ್ಟಿದ್ದೀನಿ ಸ್ವಲ್ಪ. ಹೌದಾ? ಓಕೆ. ಅದು ಎಂಟ್ರಿ ಆದ ತಕ್ಷಣ ನಿಮ್ಗೆ ಅಲ್ಲಿ ಬರೀ ಹಸಿರಷ್ಟೇ ಕಾಣಿಸ್ತಾ ಇದೆ. ಇದೊಂದು ಕ್ಯಾಟಾಸಿಯಮ್ ಅಂತ. ಇದು ನೋಡಿ ಹೇಗೆ ಹೂ ಬಿಡುತ್ತೆ. ಕ್ಯಾಟಾಸಿಯಮ್ ಅದೇ ಗಿಡದ ಗಿಡ. ಸೊ ಜಾಸ್ತಿ ಬಿಟ್ಟಾಗ ಫುಲ್ಲು ಕೆಳಗಡೆ ಹೀಗೆ ಫುಲ್ ಬರುತ್ತೆ. ಸೊ ಪ್ರತಿ ಗಿಡ ಕೂಡ ಹೂ ಬಿಡುವಂತ ಗಿಡದೇ ಇಲ್ಲ. ಹೂ ಬಿಡೋ ಗಿಡಗಳಿದೆ, ಯಾವುದು ಶೋನಲ್ಲಿ ಯಾವುದು ಇಲ್ಲ. ಕರೆಕ್ಟ್. ಶೂ ಒಳಗಡೆ ಕೂಡ ನೋಡಿ, ಶೂ ಪ್ಲಾಂಟ್ ಇದೆ. ಶೂ ಒಳಗಡೆ ಶೂ ಪಾಟ್ ಒಳಗಡೆ ಇಟ್ಟಿದ್ದಾರೆ. ಅದ್ರೂ ಕೂಡ ಇನ್ನೂ ಒಂದು ಮರದ ಪೀಸ್ ಇರುತ್ತಲ್ಲ, ಅದಕ್ಕೆ ಡೆಕೋರೇಟ್ ಮಾಡಿ. ಇದೆಲ್ಲ ಹೂ ಬಿಟ್ಟಾಗ ನೀವು ಮರದ ಪೀಸ್ ಕೂಡ ಒಂದು ಪ್ಲಾಂಟ್ ಮಾಡಿರೋದು. ಹೌದು. ನೋಡಿ, ಇಲ್ಲೂ ಒಂದು ಮಾಡಿದ್ದೇವೆ. ಇದು ಸ್ಟ್ಯಾಗ್ ಹಾರನ್ ವಿತ್
ಇದನ್ನ ಹಾಕಿದ್ದೇವೆ ಆರ್ಕಿಡ್ಸ್. ಹೆಚ್ಚಿನವ್ರು ಈ ತರ ಎಲ್ಲ ಕೊಂಬೆ ಬಿದ್ರೆ ಒಂದ ಒಲೆಗೆ ಯೂಸ್ ಮಾಡ್ತಾರೆ, ಇಲ್ಲ ಬಿಸಾಕ್ ಬಿಡ್ತಾರೆ. ಇವ್ರು ನೋಡಿ ಆ ಒಂದು ಕಟ್ಟಿಗೆ ಪೀಸಲ್ಲೂ ಕೂಡ ಅದನ್ನು ಕೂಡ ಒಂದು ಪ್ಲಾಂಟ್ ಅನ್ನು ಮಾಡಿರುವಂತದ್ದು. ಒಂದೊಂದು ಕಲೆ ಅಷ್ಟೇ. ಹೌದು, ಕಲೆ. ನಿಮ್ಮ ವಿಶೇಷ ಕಲೆಗೆ ಅಂತೂ ನೋಡಿ ಇದು ಅದೇನೆ ನಾನು ಹೇಳಿದ್ನಲ್ಲ ಸ್ಲಿಪ್ಪರ್ ಆರ್ಕಿಡ್ ನೋಡಿ. ಹೌದು, ವಾ, ಇಷ್ಟೇ ಚಿಕ್ಕ ಗಿಡ ನೋಡಿ, ಹೂವು ದೊಡ್ಡದು ತರ ಕಾಣಿಸ್ತದೆ. ಹೌದು. ಇದೇನಷ್ಟೇ ಬಿಡ್ತಾ ಇದೆ ನೋಡಿ. ಎಲ್ಲ ಇದು ಅದೇನೆ, ಇದೆಲ್ಲ ಮಲ್ಟಿಫ್ಲೋರಲ್ಲಿ, ಇದೆಲ್ಲ ಮಲ್ಟಿಫ್ಲೋರ್. ಒಂದೇ ಆಕ್ಚುಲಿ ಇದರಲ್ಲಿ ಬೇರೆ ಬೇರೆ ರೀತಿಯ ವೆರೈಟೀಸ್ ಇದೆ, ನಮಗೆ ಗೊತ್ತಿಲ್ಲ. ಇದು ಫಾರಿನ್ನಲ್ಲಿ ರಿಸರ್ಚರ್ಸ್ ಇದಾರಲ್ಲ, ಅವ್ರ ಜೀವನ ಇಡೀ ಇದ್ರ ಬಗ್ಗೆನೇ ರಿಸರ್ಚ್ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್. ಈಗ ನಾ ಕೇಳಿದೆ, ಈಗ ನಿಮ್ಮ ಹತ್ರ ಯಾರಾದ್ರೂ ಬಂದು ಸ್ವಲ್ಪ ಸ್ಟಡಿಗೋಸ್ಕರ ಯಾರು ಬರಲ್ವಾ? ಅದಕ್ಕೂ ಅಷ್ಟು ನಾನು ಜಾಸ್ತಿ ಪಬ್ಲಿಸಿಟಿ ಕೊಟ್ಟಿಲ್ಲ. ಇನ್ನಂತೂ 100% ಬರ್ತಾರೆ. ಪಬ್ಲಿಸಿಟಿ ಜಾಸ್ತಿ ಕೊಟ್ಟಿಲ್ಲ. ಇಂಥದೆಲ್ಲ ಕೊಡ್ಬೇಕಮ್ಮ, ಯಾಕಂತ ಹೇಳಿದ್ರೆ ನೋಡಿ ಅನೇಕ. ಹೌದು, ಸ್ಪೈಕ್ ನೋಡಿ ದೊಡ್ಡದು ಅಲ್ಲ, ಜಾಸ್ತಿ ಪಬ್ಲಿಸಿಟಿ ಕೊಡಲ್ಲ ನಾನು. ಅಂದ್ರೆ ನನ್ನ ಸಂತೋಷಕ್ಕೆ ನಾನು ಮಾಡ್ಕೊಂಡಿದ್ದೀನಿ, ಹೂ ನೋಡ್ತೀನಿ, ಸಂತೋಷ ಪಡ್ತೀನಿ ಅಷ್ಟೇ. ನಮ್ಗೆ ಖುಷಿ ಆಯ್ತು ನಿಮ್ಮ ಆಕ್ಚುಲಿ ನಮ್ಗೆ ನ್ಯೂಸ್ ಸಿಕ್ಕಿದ ತಕ್ಷಣ ಓಕೆ ಅಮ್ಮನವ್ರದ್ದೊಂದು ಇಂಟರ್ವ್ಯೂ ಮಾಡಲೇಬೇಕು, ಅವ್ರದ್ದೊಂದು ಆ ಹೂವಿನ ಕಲೆಕ್ಷನ್ಸ್ ನೋಡ್ಲೇಬೇಕು ಅಂತ ನಂಗೂ ಪರ್ಸನಲಿ ಇಷ್ಟ ಆಯ್ತು. ಸ್ಟ್ಯಾಗ್ ಹಾರನ್ ನೋಡಿ, ಇದೊಂದು ವೆರೈಟಿ ಸ್ಟ್ಯಾಗ್ ಹಾರನ್. ಹೀಗೆ ಮೇಲ್ ಹೋಗಿ ಕೆಳಗಡೆ ಇದು ಬಂದಿದೆ ನೋಡಿ, ಅದು ಕೂಡ ಕರೆಕ್ಟಾಗಿ ಹಾಗೆ ಜಿಂಕೆ ಕೊಂಬು ತರ ಕೆಳಗಡೆ. ಮತ್ತೆ ಇದೆಲ್ಲ ಏರ್ ಪ್ಲಾಂಟ್. ಇದು ಏರ್ ಪ್ಲಾಂಟ್, ಹೂ ಕೂದಲು ತರ ನಾನು ಅಜ್ಜಿ ಕೂದಲು ಅಂತ ಹೇಳೋದು. ಇದು ಹೇಗೆ ಅಂತ ಹೇಳಿದ್ರೆ ಇದಕ್ಕೇನು ಬೇಡ, ಮಣ್ಣು ಬೇಡ, ಏನು ಬೇಡ, ಬರೀ ನೀರು ಹಾಕ್ಬೇಕು, ಸ್ಪ್ರೇ ಮಾಡೋದಷ್ಟೇ. ಮತ್ತೆ ಹ್ಯೂಮಿಡಿಟಿ ಮೇಂಟೈನ್ ನೋಡ್ತಾ ಇರ್ತೀವಿ. ಇದೊಂದು ಇದು ನೋಡಿ, ಸ್ಪೈಕ್ ನೋಡಿ ಉದ್ದ ಹೋಗಿದೆ ಇದ್ರದ್ದು. ಇದು ನೋಡಿ, ಇದು ಡ್ಯಾನ್ಸಿಂಗ್ ಡಾಲ್. ಹತ್ರ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಇದು ಹತ್ರ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದ್ರೆ ಗೊತ್ತಾಗಲ್ಲ. ನೋಡಿ, ಇಲ್ಲಿ ಒಂದು ಲೇಡಿ ಫ್ರಾಕ್, 2 ಕೈ, ಅವಳದು ಮುಖ, ಅವಳು ಡ್ಯಾನ್ಸ್ ಮಾಡಿದಾಗೆ. ಹೌದಪ್ಪ, ಡ್ಯಾನ್ಸಿಂಗ್ ಲೇಡಿ ಅಂತಾನೆ ಇದಕ್ಕೆ ಹೆಸರು. ಆನ್ಸಿಡಿಯಮ್ ಅಂತ ಬಟಾನಿಕಲ್ ನೇಮು, ಬಟ್ ಡ್ಯಾನ್ಸಿಂಗ್ ಲೇಡಿ ಅಂತ ಹೇಳ್ಬೋದು. ಹೌದು, ನೋಡಿ ಸ್ಪೈಕ್ ನೋಡಿ ಎಲ್ಲಿವರೆಗೆ ಹೋಗಿದೆ. ಇದು ಖುಷಿ ನಮಗೆ. ಹೌದು, ಸ್ಟ್ರೈಟ್ ಆಗಿ ಇದಾಗಲ್ಲ, ಬಟ್ ಆ ಹೂವಿನ ಸ್ಪೆಷಲ್ ನೋಡಿ, ಡ್ಯಾನ್ಸಿಂಗ್ ಲೇಡಿ 100% ಆಗಿ. ಹೌದು, ನೀವು ನೋಡ್ಬೇಕು ನೋಡಿ, ಡ್ಯಾನ್ಸ್ ಮಾಡ್ದಂಗೆ ಆಗುತ್ತೆ. ಎಲ್ಲ ಡ್ಯಾನ್ಸ್ ಮಾಡೋ ತರ ಕಾಣಿಸ್ತಾ ಇದೆ. ಇದು ಒಂದು ಆನ್ಸಿಡಿಯಮ್, ಇದು ಒಂದು ಡ್ಯಾನ್ಸಿಂಗ್ ಲೇಡಿ ತರ ಇದೆ ನೋಡಿ. ಅದಷ್ಟು ಕೈ ಇಲ್ಲ, ಬಟ್ ಫ್ರಾಕ್ ಇದೆ, ಮುಖ ಕೈ ಇದೆ ನೋಡಿ. ಹೌದು ಹೌದು, ಚಿಕ್ಕದಾಗಿ. ಇದೆಲ್ಲ ಒಂದೊಂದು ವೆರೈಟಿ, ಇದು ಅದು ಎಲ್ಲ ಒಂದು ವೆರೈಟಿ. ಇದು ಕಂಪ್ಲೀಟ್ ಆಗಿ ಅದರದ್ದೇ ಗಿಡ, ಅದರದ್ದು. ಇದೆಲ್ಲ ಅದೇನೆ ಆನ್ಸಿಡಿಯಮ್ಗಳೇ. ಮತ್ತೆ ಈಗ ಫರ್ನ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಫರ್ನ್ಗಳೆಲ್ಲ, ಫರ್ನಲ್ಲಿ ವೆರೈಟೀಸ್ ಮಾಡ್ತಾ ಇದ್ದೇನೆ ಈಗ. ಇದೆಲ್ಲ ಹೊಸ ಕಲೆಕ್ಷನ್. ಆಮೇಲೆ ಬ್ರೊಮಲೈಟ್ಸ್ ಮಾಡ್ತೀನಿ ನೋಡಿ. ಇದೊಂಥರ, ಇದು ಸ್ಪೀಶೀಸ್, ಇದು ಒಂದು ಸ್ಪೀಶೀಸ್. ಆಕ್ಚುಲಿ ಪ್ರತಿಯೊಂದು ಹೂವನ್ನು ಕೂಡ ಹೆಣ್ಮಕ್ಳಿಗೆ ಕಂಪೇರ್ ಮಾಡ್ತಾರೆ, ಬಟ್ ಇದು ಲುಕ್ಕೇ ಅದೇ ತರ ಇದೆ ನೋಡಿ. ಕಲರ್ ನೋಡಿ, ನೇಚರ್. ನೇಚರ್, ದಟ್ಸ್ ವೈ ವಿ ಶುಡ್ ಪ್ರೊಟೆಕ್ಟ್ ನೇಚರ್. ಕರೆಕ್ಟ್. ಇದು ಪಿಕ್ಚರ್ ಪ್ಲಾಂಟ್. ಇದು ಪಿಕ್ಚರ್ ಪ್ಲಾಂಟ್ ಅಂತ. ಇದು ನೋಡಿ, ಇದರಲ್ಲಿ ಇನ್ಸೆಕ್ಟ್ ಹೋದ್ರೆ ಇದು ಕ್ಲೋಸ್ ಮಾಡ್ಕೊಂಡ್ಬಿಡುತ್ತೆ ಬರ್ದಾಗೆ. ಓಕೆ. ಸೊ ಮತ್ತೆ ಹೊರಗಡೆ ಬರೋಕ್ಕಾಗಲ್ಲ. ಹೇಳಿದ್ರು ನೀವು ಈ ಸಾಕ್ಬೇಡಿ ಇದ್ದ ಅಂತ, ನಮಗೆ ಜೈನ ಧರ್ಮಕ್ಕೆ ಅಹಿಂಸೆ ಬಿಡಿ ಅಂತ. ನೋಡಿ, ಇದೊಂಥರ ಫರ್ನು. ಇದರಲ್ಲಿ ವೆರೈಟೀಸ್ ಇದೆ. ಇದರಲ್ಲಿ ಫರ್ನಲ್ಲಿ ವೆರೈಟಿ ಮಾಡಿದೆ. ಇದೊಂದು, ಅದೊಂದು, ಇದೊಂದು ಬೇರೆ ನೋಡಿ, ಬಲೂನ್ ತರ ಲುಕ್ ಇದೆ. ಎಲ್ಲ ಅದೇ, ಇದು ಬೇರೆ 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 ಶೇಪ್ ಅಲ್ಲಿ ಇದೆ ಅಷ್ಟೇ, ಎಲ್ಲ ಒಂದೇ ಪ್ರಭೇದ. ಮತ್ತೆ ನಾನು ಆದಷ್ಟು ಮಡ್ ಪಾಟ್ ಯೂಸ್ ಮಾಡ್ತೇನೆ. ಮಾಡೋದಿಲ್ಲ, ಯಾವುದಕ್ಕೆ ನೆಸೆಸಿಟಿ ಇದೆ ಅದಕ್ಕೆ ಮಾತ್ರ ಮಾಡ್ತೀನಿ. ಇಲ್ಲದಿದ್ರೆ ಮಡ್ ಪಾಟ್ ತಗೊಂಡ್ ಬರ್ತೇನೆ. ಹೌದು, ಆಲ್ಮೋಸ್ಟ್ ಎಲ್ಲ ಮಡ್ ಪ್ಲಾಂಟ್ ಇದೆ. ಕರೆಕ್ಟ್. ಕೆಲವೊಂದು ಸ್ವಲ್ಪ ನಮ್ಮ ವೆದರ್ಗೆ ತಂಪಿರುತ್ತೆ. ಹೌದು ಹೌದು. ಮತ್ತೆ ನಾವು ಇಲ್ಲಿ ಅಡಿಗೆ ನೀರಿಡ್ತೀವಿ ನಾವು.
ಬೈ ಚಾನ್ಸ್ ನೀರು ಹಾಕೋದು ಮರಿತೀವಿ ಅಂದ್ಕೊಳ್ಳಿ, ಅವಾಗ ಈ ಆವಿ ಎಳ್ಕೊಳತ್ತೆ ಈ ನೀರನ್ನು. ಅದು ಹೊರಗಿಟ್ಟಿದ್ದೇನೆ ಈಗ. ಓಕೆ ಓಕೆ, ತೋರಿಸ್ತೀನಿ. ಅದು ಇಲ್ಲ ಅಂತ ಹೇಳಿದ್ರೆ ಅದರಿಂದ ಮೂಲಕ ಅದು ನೀರು ಹೋಗ್ಲಿ ಅಂತ. ಹೌದು ಹೌದು. ಓಕೆ. ಈಗ ತುಂಬಾ ಜನ ಬಂದು ಹೋಗ್ತಾ ಇರ್ತಾರೆ ಈ ಊರಿಗೆ ಬಂದಂತವ್ರು. ಇಲ್ಲರಿಗೆ ಪಬ್ಲಿಕ್ ಅಲೋ ಮಾಡಿಲ್ಲ, ನಾನು ಇನ್ನುವೆ ಪಬ್ಲಿಸಿಟಿ ಕೊಟ್ಟಿಲ್ಲ, ನೋಡ್ಬೇಕು ಈಗ ಇನ್ನು. ಆ್ಯಕ್ಚುಲಿ ಯಾಕೆಂದರೆ ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಗೊತ್ತಾಗಬೇಕಲ್ಲ, ಅಮ್ಮನ ಬಗ್ಗೆ ಗೊತ್ತಾಗಿ ಶೈಕ್ಷಣಿಕವಾಗೆಲ್ಲ ಸಪೋರ್ಟ್ ಮಾಡ್ತೀರಿ ಎಲ್ಲ ಗೊತ್ತು, ಬಟ್ ಈ ಥರ ನಿಮ್ಮ ಅಭಿಮಾನ ಗೊತ್ತಾಗಬೇಕಲ್ಲ. ಆ್ಯಕ್ಚುಲಿ ನಾವು ಶಾಕ್ ಆದ್ವಿ ಆ ನ್ಯೂಸ್ ನೋಡಿದ ತಕ್ಷಣ, ಹಾಗೆ ಎಲ್ಲರೂ ಕೂಡ ಶಾಕ್ ಆಗಲಿ, ಓ ಅಮ್ಮನಿಗೆ ಈ ಥರ ಒಂದು ಅಭಿಮಾನ ಇದೆ ಅಂತ. ನೀವು ಇದಕ್ಕೋಸ್ಕರನೇ ಎಲ್ಲಾದ್ರೂ ಹೋಗ್ತೀರಾ, ಗಿಡಗಳಿಗೆ ತರಗೋಸ್ಕರ ಹೋಗ್ತೀರಾ? ಎಲ್ಲೆಲ್ಲಿ ಹೋಗಿದ್ದೀರಾ? ಎಲ್ಲಿ? ಬೆಂಗಳೂರು ಅಷ್ಟೇ, ಇಲ್ಲೇ ನಮ್ದು ಲೋಕಲ್. ಮತ್ತೆ ನಾನು ಆನ್ಲೈನ್ ಅಲ್ಲಿ ತರಿಸ್ಕೊಳ್ತೀನಿ ಕೇರಳದಿಂದ. ಒಂದ್ಸರಿ ಮೊಕಾರ ಬೇಕಿತ್ತು ಅಲ್ಲಿ ಎದುರುಗಡೆ ಇಡ್ಲಿಕ್ಕೆ, ಅದನ್ನ ಆನ್ಲೈನ್ ಅಲ್ಲಿ 100 ಗಿಡ ತರಿಸಿದ್ದೀನಿ. ಆನ್ಲೈನ್ ಅಲ್ಲಿ ಆಗ್ತಾ ಇರುತ್ತೆ. ಕರೆಕ್ಟ್, ಚೆನ್ನಾಗಿ ಕಳಿಸ್ತಾರೆ, ಆನ್ಲೈನ್ ನಲ್ಲಿ ಬರುತ್ತೆ. ಹೌದು. ಇನ್ನೊಂದು, ಈಗ ಗಿಡ ನೆಡೋದು ಸುಮ್ಮನೆ, ನಾನು ಆಗಲೇ ಹೇಳಿದೆ ಸುಮ್ಮನೆ ಶಾಸ್ತ್ರಕ್ಕಷ್ಟೇ ಅಲ್ಲ ಅಂತ, ಬಟ್ ಈಗ ನಿಮ್ಮ ಅದರ ಸಂಬಂಧ ಹೇಗಿರುತ್ತೆ ಅಂತ ನೀವು ಮಾತಾಡ್ತೀರಾ ಜೊತೆ? ಅದು ಹೇಗೆ? ಬೆಳಿಗ್ಗೆ ಬಂದು ಮಾತಾಡಿ ಹೋಗಬೇಕು, ಮಾತಾಡಬೇಕು. ನೀನು ಚೆನ್ನಾಗಿ ಬೆಳೀತಾ ಇದೆಯಾ, ಹೂ ಬಿಟ್ಟಿದೆಯಾ ಅಂತೆಲ್ಲ ಮಾತಾಡಿದರೆ ಅವುಗಳಿಗೂ ಖುಷಿಯಾಗಿ ಜಾಸ್ತಿ ಬರ್ಬೋದು. ಕರೆಕ್ಟ್, ಮಾತಾಡಬೇಕು ಗಿಡಗಳ ಹತ್ರ. ಹೌದು. ಈಗ ಎಸ್ಟೇಟ್ಗೆ ಹೋದರೆ ಅವರು ರೈತರು ಹೇಳ್ತಾರೆ, ಓ ಇವತ್ತು ಗಿಡಗಳೆಲ್ಲ ನಗ್ತಾ ಇವೆ, ಯಾಕೆ ಅಂತಂದ್ರೆ ದನಿಗಳು ಬಂದಿದ್ದಾರೆ ಅಂತ. ಅವುಗಳಿಗೂ ಜೀವ ಇದೆ, ಅವಕ್ಕೂ ಖುಷಿಯಾಗುತ್ತೆ. ನಿಜ. ಆಲ್ಮೋಸ್ಟ್ ಎಲ್ಲರೂ ಕೂಡ ಹೆಣ್ಮಕ್ಳ ಅವನಿಗೆ ತುಂಬಾ ಚೆನ್ನಾಗಿ ಕಾಣಿಸಿ ಅಂತ ಹೊಗಳ್ತಾರೆ, ಆದ್ರೆ ಗಿಡಗಳು ಕೂಡ ಅದೇ ತರ ಹೊಗಳ್ಬೇಕು, ಅದು ಕೂಡ ಖುಷಿ ಆಗುತ್ತೆ ಅನ್ನುವಂಥದ್ದು. ನೀವಾಗ್ಲಿ ಇದು ಟೆಂಪರೇಚರ್, ಇದು ಹ್ಯೂಮಿಡಿಟಿ ಚೆಕ್ ಮಾಡಕ್ಕೆ ಅಂತ ಇಟ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇವತ್ತು 84 ಇದೆ, ನಮ್ಮ ವೆದರ್ ಚೆನ್ನಾಗಿದೆ, ಹ್ಯೂಮಿಡಿಟಿ ಇಲ್ಲಿ ಅದೆಷ್ಟು ಇರಬೇಕು ನಿಮ್ಗೆ? ಅಷ್ಟೇ, ಅಬೌವ್ 70 ಮೇಲೆ ಇರಬೇಕು, 65 ಹಾಗೆ. ಇದು ನಮಗೆ ಹ್ಯೂಮಿಡಿಟಿ ಚೆನ್ನಾಗಿದೆ, ಬಟ್ ಸ್ವಲ್ಪ ಬಿಸಿಲು ಜಾಸ್ತಿ, ಬಿಸಿ ಗಾಳಿಗಾಗಿ ಇದಕ್ಕೆ ಇದು ಹಾಕೊಂಡಿದ್ದೀವಿ. ಸೊ ಅದು 24 hours ಸ್ಪ್ರೇ? ಹೌದು, ಅದು ಒಂದು 2 hours ಬಿಡ್ತೇವೆ. 2 hours ಡೈಲಿ 2 hours ಕೂಲ್ ಆಗಿಬಿಡುತ್ತೆ. ಒಂದು 27 ಡಿಗ್ರಿಗೆ ಬಂದ್ಬಿಡುತ್ತೆ ನೋಡಿ, ಈಗಾಗಲೇ 29ಗೆ ಬಂದಿದೆ. ಸ್ವಲ್ಪ ಜಾಸ್ತಿ ಬಿಟ್ಟರೆ ಕಮ್ಮಿ ಆಗುತ್ತೆ, ಕೂಲ್ ಆಗುತ್ತೆ ಅಂತ. ಸೊ ಇನ್ನು ಹೊರಗಡೆ ಕೂಡ ಇದೆ ಕಲೆಕ್ಷನ್ಸ್, ಹೋಗೋಣ. 2 ತಿಂಗಳಾಯ್ತು ಬಿಟ್ಟು. ಇದು ಫಿಲಾನಾಪ್ಸಿಸ್ ಅಂತ, 2 ತಿಂಗಳಾಯ್ತು ಇದು ಬಿಟ್ಟು. ಇದು ಕೆಳಗಡೆ ನೋಡಿ ನೀರು ಇಟ್ಟಿದ್ದೀವಿ. ಓಕೆ, ನೀವಾಗಲೇ ಹೇಳಿದ್ರಲ್ಲ ನೀರಿದೆ. ಎಸ್. ಸೊ ಇದು ನೀರು ಬಿಟ್ಟಿಲ್ಲ ಅಂದ್ರೂ ಅದರ ಒಂದು ಆವಿಯ ತೆಗೆದುಕೊಂಡು ಅದು ಬದುಕುವಂತ. ಹೌದು, ಅದು ಬೇರೆ ಬೇರೆ ಕಲರ್ಸ್ ಇದೆ ನೋಡಿ. ಇದೆ ಫಿಲಾನಾಪ್ಸಿಸ್, ಇದು ಮಿನಿಯೇಚರ್. ಪ್ರತಿ ಒಂದು ಫ್ಲವರ್ನಲ್ಲೂ ಈ ಲಿಪ್ಪು ಚೇಂಜ್ ಇರುತ್ತೆ ನೋಡಿ, ಎಲ್ಲ ಬೇರೆ 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 ಕಲರ್ಸ್ ಇರುತ್ತೆ. ನಾವು ನೋಡೇ ಇರೋದೆಲ್ಲ ಇದನ್ನ ನೋಡಿಗಳೇ ಸಾರಿ ಮ್ಯಾನುಫ್ಯಾಕ್ಚರ್ ಮಾಡೋದು. ಮತ್ತೆ ಇದೆಲ್ಲ ವಾಂಡಗಳು. ಅಲ್ಲಿ ಹೇಳಿದ್ನಲ್ಲ ಅದು. ಸೊ ಇದಕ್ಕೆ ಮಣ್ಣು ಬೇಕಾಗಿಲ್ಲ, ಬರೀ ನೀರು ಹಾಕಿದ್ರೆ ಸ್ಪ್ರೇ ಮಾಡಿದ್ರೆ ಆಯ್ತು ಅಂತ. ಇದು ಕೂಡ ಹೂ ಬಿಡುತ್ತಲ್ಲ? ಹೂ ಬಿಡುತ್ತೆ. ಅದು ಎಲ್ಲ ಹೊಸ್ತು ಮಾಡಿದ್ನಲ್ಲ ಈ ಸರಿ. ಈಗ ಎಕ್ಸಾಂಪಲ್, ಈ ಒಂದು ಗಿಡ ಹೂ ಬಿಡಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ಕೆಲವೊಂದು ಸ್ಪೆಷಲ್? ಇದೊಂದು ಸರಿಯಾಗಿ ನಾವು ನೋಡಿಕೊಂಡ್ರೆ 6 months ಒಳಗಡೆ ಬಿಡುತ್ತೆ. 6 months. ಸೊ ಆಲ್ಮೋಸ್ಟ್ ಎಲ್ಲವೂ ಕೂಡ 1 year ಒಳಗಡೆ ಎಲ್ಲ ಬಿಡುತ್ತೆ. ಒಂದೊಂದು ಮಾತ್ರ ಸ್ವಲ್ಪ ಕ್ರ್ಯಾಕ್ ಇರುತ್ತವೆ, ಮೂಡಿ ಅವುಗಳಿವೆ. 2 ವರ್ಷ ಆದ್ರೂ ಬಿಡಲ್ಲ, 4 ವರ್ಷ ಆದ್ರೂ ಬಿಡೋದಿಲ್ಲ ಅವು. ಓಕೆ, ಎಲ್ಲ ಇದು ಬಾರಿ ಮೂಡಿ, ಹೆಣ್ಮಕ್ಳ ಥರನೇ. ಇದು ಆರ್ಕಿಡ್ ಬಾರಿ ಮೂಡಿ, ಇದು ಬಾರಿ ಬೇಗ ಸ್ಟ್ರೆಸ್ ಆಗೋದು ಜಾಸ್ತಿ, ಸೋತಾಗೋದು ಜಾಸ್ತಿ ಇವುಗಳಿಗೆ. ಅಷ್ಟೇ ಕೇರ್ಫುಲ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಹೌದು. ಮತ್ತೆ ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು ಇದೆಲ್ಲ ಸಪ್ಲಿಮೆಂಟ್ಸ್ ಕೊಡಬೇಕು, ನ್ಯೂಟ್ರಿಯೆಂಟ್ಸು ಇದೆಲ್ಲ ಸಪ್ಲಿಮೆಂಟ್ ಕೊಡಬೇಕು. ಒಂದು ಪುಟ್ಟ ಮಗುನ ಹೇಗೆ ನೋಡ್ಕೋಬೇಕು ಅದೇ ರೀತಿಯಾಗಿ ಪ್ರತಿ ಒಂದು ಗಿಡ ಕೂಡ. ಹೌದು. ನನಗೆ ಇದೆ ಅಂತಲ್ಲ ನೋಡಿ, ತಾವರೆಗಳಲ್ಲಿ ಇದೆಲ್ಲ ತಾವರೆಗಳು 32 ವೆರೈಟಿ ಇದೆ ನನ್ನ ಹತ್ರ. ಈಗ ಒಂದೊಂದರಲ್ಲೂ ಒಂದೊಂದು ಕಲರ್ ನೋಡಿ. ಹೌದು ಹೌದು ಹೌದು, ಇದು 32 ಇದು ಕಲರ್ಸ್ ಇದೆ. ಇದೇನಿದೆ ಅಂತಂದ್ರೆ ಇದಿದೆಯಲ್ಲ, ಅದು ತಾವರೆ, ಅದು ಎಲೆ ಮೇಲೆ ಬರುತ್ತೆ, ಅದು ಲೋಟಸ್. ಅದು ಅದರಲ್ಲಿ ಒಂದು ಲಕ್ಷ್ಮೀ ತಾವರೆ ಇದೆ, ಅಂದ್ರೆ 1000 ಪೆಟಲ್ಸ್ ಇದೆ ಅದು. ಇದೆಲ್ಲ ವಾಟರ್ ಲಿಲ್ಲೀಸ್ ಅಂತ ಹೇಳ್ತೀವಿ ನಾವು. ಈ ವಾಟರ್ ಲಿಲ್ಲಿ ಏನು ಅಂತಂದ್ರೆ ಈಗ ನೀರ್ ಲೆವೆಲಲ್ಲೇ ಇರುತ್ತೆ, ಮತ್ತೆ ಇದು
ಎಲೆ ಸೀಳಿರುತ್ತೆ ಮಧ್ಯ ಸೀಳಿದೆ. ಹೌದು ಹೌದು, ಅದರಲ್ಲಿ ಸೀಳಿಲ್ಲ. ಅದು ಹೂ ಮೇಲ್ಗಡೆ ಬಂದೇ ಆಗುತ್ತಾ? ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಬಂದು ಹೂ ಆಗುತ್ತೆ. ನೋಡಿ ಅಲ್ಲಿ ಒಂದೇ ಆಗಿದೆ ಪಿಂಕ್. ಇಲ್ಲಿ ಬಿಸಿಲು ಬೇಕು. ಇದು ಎಲ್ಲ ಇದಾಗ್ಬಿಡುತ್ತೆ. ಲಕ್ಷ್ಮೀ ದೇವರ ಫೋಟೋದಲ್ಲಿ ಇರುವಂತ ತಾವರೆ ಅದೇ ಅಲ್ವಾ? ಇದು ಹೊಸ್ತು ಮಾಡಿಸಿರೋದು. ಒಟ್ಟು 52-54 ಪಾಂಡ್ ಇದೆ ನನ್ನ ಹತ್ರ. ಓಕೆ, ಇದೆಲ್ಲ ಹೊಸತು? ಇದೆಲ್ಲ ಹೊಸ್ತೀಗ ಇನ್ನೂ ಹಾಕ್ಬೇಕಷ್ಟೇ. ಓಕೆ, ಇಲ್ಲೂ ಮಳೆ ಬಂತಲ್ಲ ಬಿಟ್ಟಿದ್ದೆ ನಾನು. ಈ ಸರಿ ಮಳೆ ನಿಲ್ಲೋದು ಕಾಣಿಸ್ತಾ ಇಲ್ಲ. ಇದು ಜೇಡ್ ವೈನು ಆ ಕಡೆ ಇರೋದು. ಇಲ್ಲಿ ಮೇಲ್ಗಡೆ ತುಂಬಾ ರೆಡ್ ಹೂ ಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ದೊಡ್ಡ ಟೈಪ್, ದೊಡ್ಡ ಇಲ್ಲ ಸಣ್ಣದು ಇಷ್ಟಿದೆ, ಬಂಚ್ ಬರುತ್ತೆ. ಇದನ್ನು ನೀವು ಅದೇ ಥರನಾ ಹಾಗೆ ಹೇಳಿದಾಳ? ಕಾಫಿ ಪ್ಲಾಂಟ್ ಇದ್ದ. ಇದೆಲ್ಲ ಹೂ ಬಿಟ್ಬಿಟ್ರೆ ಭಾರಿ ಚೆನ್ನಾಗಿ ಬರ್ಬೋದು. ವೈಲೆಟ್ ಕಲರ್ ಇದೆ, ಪಿಂಕ್, ಯೆಲ್ಲೋ, ಲ್ಯಾವೆಂಡರು ಎಲ್ಲ ಇದೆ. ಇದೆಲ್ಲ ಜಿಂಜರ್ ಲಿಲ್ಲಿ ಅಂತ ಹೇಳ್ತಾರೆ. ಅದರಲ್ಲೇ ಪಿಂಕ್. ಇದು ಯಾವ್ದು ಪಿಂಕ್ ಅಲ್ಲಿ ಇರುವಂತದ್ದು? ಇದು ಜಿಂಜರ್ ಲಿಲ್ಲಿ. ಅದು ನೋಡಿ ಪಿಂಕ್, ಲೈಟ್ ಬೇಬಿ ಪಿಂಕ್ ಇದೆ. ನೋಡಿ ಇಲ್ಲಿ ಹೂ ಬಿಟ್ಟಿದೆ. ಇದು ತಾವರೆ ಶಂಖದ ಹೂವು ಮೆಡಿಸಿನಲ್ ವ್ಯಾಲ್ಯೂ ತುಂಬ ಇದೆ ಈಗ. ಶಂಖ ಪುಷ್ಪ ನೋಡಿ, ಕಲರ್ಸ್ ನೋಡಿ, ಯಾವ ಗಿಡನೂ ಬಿಡೋದಿಲ್ಲ ಎಲ್ಲೋದ್ರೂ. ಇದು ತುಂಬಾ ಒಳ್ಳೆದಲ್ಲ, ಅದು ನೀರಿಗೆ ಹಾಕಿ ಕುಡಿದ್ರೆ. ಹೌದು, ಇದು 3-4 ಕಲರು ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಒಂದೇ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ. ಹೌದು, ಈ ಕಡೆ ಗೋಡೆಗೆ ಹಾಕಿರೋದೆಲ್ಲ ವರ್ಟಿಕಲ್ ಗಾರ್ಡನ್. ಇದು ವರ್ಟಿಕಲ್ ಗಾರ್ಡನ್. ಯೂಶುವಲ್ ಆಗಿ ನಾವು ಮನೆಗೆ ಸಿಗುವಂತ ಶಂಖಪುಷ್ಪ ಎಲ್ಲ ಒಂದೇ ಕಲರ್ ಇರುತ್ತೆ. ಒಂದು ವೆರೈಟಿ ಆಫ್ ಕಲರ್ಸ್ ಇದೆ. ಇದು ಬ್ಯಾಂಬೂ ಆರ್ಕಿಡ್. ಬ್ಯಾಂಬೂ ತರ ಇದೆ ಅದು. ಬ್ಯಾಂಬೂ ನೋಡಿ, ಅದು ಬ್ಯಾಂಬೂ ಆರ್ಕಿಡ್. ಇದೆಲ್ಲ ವೈಲ್ಡ್ ಆರ್ಕಿಡ್. ವೈಲ್ಡ್ ಅಂತ ತಗೊಂಡು ಬಂದಿರೋದೆಲ್ಲ. ವರ್ಷಕ್ಕೊಮ್ಮೆ ಹೂ ಬಿಡುತ್ತೆ ವೈಲ್ಡ್. ಡಿಫ್ರೆಂಟ್ ಆಗಿದೆಯಾ? ತುಂಬ ಡಿಫ್ರೆಂಟ್ ಆಗಿ ಬಿಡುತ್ತೆ. ಇದು ರೇನ್ ಲಿಲ್ಲಿ. ಮಳೆ ಒಂಚೂರು ಸ್ಟಾರ್ಟ್ ಆದ ಕೂಡಲೇ ಹೂ ಬಿಡುತ್ತೆ. ಇದೆಲ್ಲ ಇದು ವೈಲ್ಡ್. ನೋಡಿ ಹೂ ಬಿಟ್ಟಿದೆ, ಚಿಕ್ಕ ಹೂ ಬಿಟ್ಟಿದೆ ನೋಡಿ, ವೈಲ್ಡ್. ಸೊ ಪ್ರತಿ ಒಂದು ಕೂಡ ನಿಮಗೆ ವೈಲ್ಡ್ ಇದೆ, ಬ್ಯಾಂಬೂ ಇದೆ, ಎಲ್ಲ ಥರ ಆರ್ಕಿಡ್ಸ್ ಇದೆ. ಇದೆ ಅಲ್ಲ, ಬೇರೆ ಪ್ಲಾಂಟ್ಸ್ ತುಂಬ ಎಲ್ಲ ಏನಿದೆ ಅಂತಿಲ್ಲ, ಎಲ್ಲ ಹಾಕ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಸ್ಟ್ರೆಸ್ ಆದಾಗ ಅಥವಾ ಏನಾದರೂ ಇದ್ದಾಗ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ರೆ ಆಯಿತು, ಎಲ್ಲವೂ ರಿಲ್ಯಾಕ್ಸ್. ಸೊ ನಿಮ್ಮ ಅಮ್ಮನ ಆ ಒಂದು ಅಭಿಮಾನ ನಿಮಗೂ ಹೌದು, ಅಲ್ಲಿಂದ ಶುರು ಆಗಿದೆ. ತಾಯಿದು ಬೈ ಬ್ಲಡ್ ಬಂದಿದೆ, ನಮ್ಮ ಸಿಸ್ಟರ್ಸ್ ಎಲ್ಲರಿಗೂ ಬಂದಿದೆ ಇದು. ಓಕೆ, ಅವ್ರ ಮೇಲೆ ಕೂಡ ಎಲ್ಲವೂ ಇಟ್ಟಿದ್ದಾರೆ. ಸೊ ನೀವು ಚರ್ಚೆ ಮಾಡ್ತೀರಾ, ನೀನು ಯಾವ ಗಿಡ ತಂದಿದ್ದೀರಾ? ಹೌದೌದು, ಆರ್ಕಿಡ್ ಒಂದು ಬಿಟ್ಟು ಬಾಕಿದೆಲ್ಲ ಎಲ್ಲ ಮಾಡಿದ್ದಾರೆ. ಆರ್ಕಿಡ್ ಸಾಕೋದು ಕಷ್ಟ. ಇದು ಒಂದು ನೋಡಿ ವೆರೈಟಿ ಬೇರೆ. ಇದು ನೋಡಿ ನೋಡಿ, ಅದೇನು ಹೂ ಬಿಡುವಂಥದ್ದಾ? ನೋಡಿಲಿ. ಓಕೆ, ಬೇರೆನೇ ವೆರೈಟಿ, ಅದು ಕಲರ್ ಬೇರೆ ಇದೆ. ನೋಡಿ ಅವರ ಮನೆ ಮುಂದೆ ಕೂಡ ಹಾಗೇನೆ ಎಲ್ಲ ಫುಲ್ ಹ್ಯಾಂಗಿಂಗ್. ಎಲ್ಲಿ ಜಾಗ ಇದೆ ಫುಲ್ ಎಲ್ಲ. ನೀವು ಎಲ್ಲಿ ಸುತ್ತ ನೋಡಿದ್ರು ಕೂಡ ಬರೀ ಕಾಣಿಸೋದೆ ಹೂವಿನ ಗಿಡಗಳು. ವಾ, ಅವ್ರು ಇಷ್ಟು ದಿನ ಗುಟ್ಟಾಗಿ ಇಟ್ಕೊಂಡಿದ್ರು ಅವರ ಅಭಿಮಾನನ. ನಾವು ಸ್ವಲ್ಪ ಅದನ್ನ ಫೋಕಸ್ ಮಾಡಿದ್ವಿ, ಫೋಕಸ್ ಮಾಡಲೇಬೇಕು, ಅಷ್ಟು ಅದ್ಭುತವಾಗಿದೆ ಅವರ ಕಲೆಕ್ಷನ್ಸ್ ಎಲ್ಲನೂ ಕೂಡ. ಇಲ್ಲಿ ಬನ್ನಿ. ಅವನು ಚಂದ್ರಹಾಸ ಅಂತೇಳಿ, ಇವನನ್ನ ಟ್ರೈನ್ ಮಾಡಿದ್ದೀನಿ. 15 ದಿವಸ, ಒಂದು ತಿಂಗಳು ಕಳಿಸಿ ಆರ್ಕಿಡ್ನಲ್ಲಿ ಟ್ರೈನ್ ಮಾಡ್ಕೊಂಡಿದ್ದೀನಿ. ಇವನು ನೋಡ್ಕೊಳ್ತಾನೆ. ಓಕೆ, ಇವರಿಬ್ರು ಹೊರಗಿದ್ದೆಲ್ಲ ನೋಡ್ಕೊಳ್ತಾರೆ. ಬನ್ನಿ, ಈ ಕಡೆ ಬನ್ನಿ.
ಇವರಿಬ್ರು ಹೊರಗಿಂದ ನೋಡ್ಕೊಳ್ತಾರೆ. ಇವರಿಬ್ರು ಏನು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಲಾರಿ ಪಿಕಪ್ ಕಳಿಸ್ಬಿಟ್ರೆ ಸಾಕು, ಎಲ್ಲ ತಗೊಂಡ್ ಬರ್ತಾರೆ ಇವರು. ಒಂದು 10 ಹೇಳಿದ್ರೆ 25 ತಗೊಂಡ್ ಬರ್ತಾರೆ ಬರ್ಬೇಕಾದ್ರೆ. ನಿಮ್ಗೆ ಕ್ರೇಜ್, ನಿಮ್ಗೆ ಗೊತ್ತಲ್ಲ ಅಭಿಮಾನ, ಹಾಗಾಗಿ ಸ್ವಲ್ಪ ಜಾಸ್ತಿ ಇದಾರಣ. ಅವರು ಎಲ್ಲರೂ ಎಲ್ಲ ಬ್ಯಾಕ್ ಬೋನ್ಗಳೇ. ಅಂದ್ರೆ ನನಗೆ ಫುಲ್ ಟೈಮ್ ಕೊಡಕ್ಕಾಗೋದಿಲ್ಲ, ಸೊ ಅವರೆಲ್ಲ ನೋಡ್ಕೊಳ್ತಾರೆ. ಇಲ್ಲಿ ರಜೆ ಮಾಡಿದ್ರೆ ಇವರು ನೋಡ್ಕೊಳ್ತಾರೆ. ಎಲ್ಲರೂ ಗ್ರೂಪಲ್ಲಿ ಟೀಮಲ್ಲಿ ಕೆಲಸ ಮಾಡಿ. ನಿಜ, ಪ್ರತಿಯೊಬ್ಬರು ಕೂಡ ಯಾವುದೇ ಕೆಲಸ ಆದ್ರೂ ಕೂಡ ಪ್ರೀತಿ ತೋರಿಸಿದ್ರೆ ಮಾತ್ರ ನಮ್ಗೆ ಅದರ ರಿಫ್ಲೆಕ್ಷನ್ ಗೊತ್ತಾಗುತ್ತೆ. ಸೊ ಹಾಗೆ ಗೊತ್ತಾಗುತ್ತೆ ಇವರು ಕೂಡ ಅಷ್ಟೇ ಪ್ರೀತಿ ಇದೆ ಎಲ್ಲ ಗಿಡದ ಮೇಲೆ ಅಂತ, ಅಂತಹ ರಿಫ್ಲೆಕ್ಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಹೌದೌದು, ಇದೆಲ್ಲ ನನ್ನ ಟೀಮ್ ಇದು. ಓಕೆ, ಎಲ್ಲ ಖುಷಿನಾ ಕೆಲಸ ಮಾಡೋದೆಲ್ಲ? ಹೇಳ್ಬೇಕಂತ ಏನು ಅಂತ ಹೇಳಿ, ತುಂಬ ಖುಷಿ. ಆಲ್ಮೋಸ್ಟ್ ನಿಮ್ಮ ಲೈಫ್ನ ಒಂದು ಮುಕ್ಕಾಲು ಪಾರ್ಟ್ನ ನೀವು ಇದರಲ್ಲೇ ಕಳಿತೀರಾ ದಿನದಲ್ಲಿ. ಬೆಳಿಗ್ಗೆ ಎಷ್ಟು 9 ಗಂಟೆಗೆ ಬರ್ತಾರೆ, 8ವರೆಗೆ, ಸಾಯಂಕಾಲ 5ವರೆಗೆ ಹೋಗ್ತಾರೆ. ಇವರಿಬ್ರು ಮನೇಲೇ ಇರ್ತಾರೆ, ನಾನು ಅವಾಗ ಒಳಗಡೆ. ಎಲ್ಲರೂ ಎಲ್ಲ ಸೇರ್ತಾರೆ. ಓಕೆ, ಹಾಗೆ ಸಪೋರ್ಟ್ ಇದೆ ನನಗೆ. ನಾನು ಅದನ್ನಾಗಲೇ ಹೇಳಿದೆ ಮೇಡಮ್, ಇಷ್ಟು ದಿನ ಇಂತಹ ಒಂದು ಅಭಿಮಾನವನ್ನು ಯಾರಿಗೂ ಹೇಳಿರಲಿಲ್ಲ. ಮೊನ್ನೆ ಯಾವಾಗ ಪ್ರೈಸ್ ಬಂತು ನೋಡಿ ನಮ್ಗೆ ಶಾಕ್ ಆಗಿ ಒಮ್ಮೆ ನೋಡೋಣ ಅಂತ ಬಂದ್ವಿ, ನಾನು ಕೂಡ ಶಾಕ್ ಆದೆ. ಅಲ್ಲ, ಇವರೇನೋ ಒಂದು ದೃಷ್ಟಿ ಆಗಬಾರ್ದು ಅಂತ ಒಂದು 2-3 ಗಿಡ ಇಟ್ಕೊಂಡಿದ್ದಾರೆ. ದೃಷ್ಟಿ ಗಿಡ ಅಲ್ಲೂ ಇಟ್ಟಿದ್ದಾರೆ, ಅಲ್ಲಿ ಬೇಕು, 100% ಬೇಕು. ಇವರೆಲ್ಲ ಇವ್ರದ್ದೆಲ್ಲ ಸ್ಟೈಲ್ ಅದು, ದೃಷ್ಟಿ ಆಗುತ್ತಮ್ಮ ಅಂತ. ಇದೆಲ್ಲ ಬ್ರೊಮಲೈಟ್ಸ್. ಇಲ್ಲಿ ಇದಕ್ಕೆ ಬುಡಕ್ಕೆ ನೀರು ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿ ನೀರು ನಿಂತಿರ್ಬೇಕು, ಇದು ಒಳಗಡೆ ನೀರು ನಿಂತಿರ್ಬೇಕು. ಇದೆಲ್ಲ ಬ್ರೊಮಲೈಟ್ಸ್. ಇದು ಸೌತ್ ಅಮೇರಿಕಾಯಿಂದ ಬರುತ್ತೆ. ನೋಡಿ, ತುಂಬ ಸ್ಪೆಷಲ್ ಇದೆ, ಬುಡಕ್ಕೆ ಬೇಕಾಗಿಲ್ಲ. ಇದು ಟೈಗರ್ ಸ್ಟೈಲ್ ನೋಡಿ, ಟೈಗರ್ ತರ ಸ್ಟ್ರೈಪ್ಸ್. ಅದಕ್ಕೆ ಇದು ಲೈನ್ಸ್, ಹೌದು, ಪಟ್ಟೆ ಅದೇ ತರ ಇದೆ, ಟೈಗರ್ ತರ ಇದೆ. ಇದೆ ಹೂವು ನೋಡಿ, ಇದು ಅದು ಹೂ. ಓ ನೋಡಿ, ಎಲೆ ಮತ್ತೆ ಹೂಗೆ ಗೊತ್ತಾಗಲ್ಲ, ಕಲರ್ಸ್ ಅಲ್ಲಿ ಮಾತ್ರ ಗೊತ್ತಾಗುತ್ತೆ. ಅದು ಬೇರೆ 2 ಕಲರ್ಸ್. ನೋಡಿ, ಮೊಕ್ಕಾರಸ್ ಇದೆ, ತ್ರಿಶೂರಿನ ತರಿಸಿರೋದು ನಾನೆಲ್ಲ. ಇದು ಬರ್ಡ್ ನೆಸ್ಟ್ ಅಂತ ಹೇಳ್ತಾರೆ, ಗೂಡಿನ ಥರನೇ ಕಾಣಿಸ್ತಾ ಇದೆ. ಇದೆಲ್ಲ ಜೇಡ್ ವೈನ್. ಅದು ಕೂಡ ನೋಡಿ, ಮರದ ಅದು ಬೀಸ್ ಮೇಲೆ ಇಟ್ಟಿರುವಂಥದ್ದೆಲ್ಲ, ಅದಕ್ಕೆ ಪ್ಲಾಂಟ್ ಮಾಡಿ. ಇದೆಲ್ಲ ನೋಡಿ, ಮರದಲ್ಲೆಲ್ಲ ಆರ್ಕಿಡ್ ಕಟ್ಟಿದ್ದೀನಿ. ಇದು ಒಂದೇ ಗಿಡದಲ್ಲಿ ಬೇರೆ ಬೇರೆ ದೊಡ್ಡ ಮರ, ಅದರಲ್ಲಿ ಮತ್ತೆ ಆರ್ಕಿಡ್ ಒಂದು 50 ಗಿಡ ಕಟ್ಬಿಡೋದು. ಅವಾಗ ಹೂ ಬಿಡಬೇಕಾದ್ರೆ ಫುಲ್ ಒಂದು ಒಟ್ಟಿಗೆ ಹೂ ಬಿಡುತ್ತೆ. ಅದು ಪ್ಲಾಸ್ಟಿಕ್ ಅಂದ್ರೆ ಜಾಸ್ತಿ ನೀರು ಬಿದ್ದಾಗ ಅದಕ್ಕೆ ಜಾಸ್ತಿ ಬೀಳಬಾರ್ದು ಅಂತ ಮಳೆಗಾಲದಲ್ಲಿ ಇದು ಪ್ರೊಟೆಕ್ಷನ್ ಕೊಟ್ಟಿರೋದು ನಾನು. ಇದು ನೀವು ವೈಲ್ಡ್ ಲಿಲ್ಲಿ ಅಂತ ಹೇಳಿದ್ರೆ ಅದೇ ಪ್ರಭೇದನ ಇದು? ಇಲ್ಲ, ಇದು ವೈಲ್ಡ್ ಅಲ್ಲ, ಇದು ಕ್ಲಿಮ್ಯಾಟಿಸ್. ಇದು ಸ್ಮೆಲ್ ನೋಡಿ. ಈಗ ಸಾಯಂಕಾಲ ಬಂದರೆ ಇಲ್ಲಿ ಹೀಗೆ ವಾಕ್ ಮಾಡಿದ್ರೆ ತುಂಬ ಸ್ಮೆಲ್ ಬರುತ್ತೆ. ಇದು ಸ್ಟ್ಯಾಗ್ ಹಾರನ್ ನೋಡಿ ಮೇಲೆ, ಅದು ಒಳಗಡೆ ಕೂಡ ಸೇಮ್ ಇತ್ತು, ಹೊರಗಡೆ ವೆಲ್ಕಮ್ ಥರ ಚೆನ್ನಾಗಿದೆ. ಇದು ಬರ್ಡ್ ನೆಸ್ಟ್. ಇದು ಹೂವಾಗುವಂಥದ್ದು ಅಥವಾ ಜಸ್ಟ್ ಇದೇ ಥರ? ಇಲ್ಲ, ಇಷ್ಟೇ. ಬಹಳ ದೊಡ್ಡದಾಗಿದೆ. ಸೊ ಕಂಪ್ಲೀಟ್ ಆಗಿದೆ ಎಲ್ಲ ಇರುವಂಥ ಮೇಂಟೆನೆನ್ಸ್ ಎಲ್ಲ ನೀವೇ? ಹೌದು, ಮಾಡ್ತೇವೆ. ಅವರು ಹೆಲ್ಪ್ಗಿದ್ದಾರೆ. ಹೌದು, ಟೀಮ್ ಇದೆಯಲ್ಲ. ನೀವು ಹೇಳ್ತೀರಾ? ಅವರು ಟೀಮ್ ಇದೆಯಲ್ಲ ನಮ್ಮವ್ರು. ಹೌದಪ್ಪ, ಸ್ಟ್ರಾಂಗ್ ಟೀಮ್ ಇದೆ. ಅದು ನೀವು ಅಲ್ಲಿ ಒಳಗಡೆ ತೋರಿಸಿದ್ರಲ್ಲ, ಅದೇನಾ ಹೊರಗೆ? ಅದು ಇಲ್ಲ, ಅದು ಬೇರೆ. ಇದು ಕ್ಯಾರೆಟ್ ಅಂತ ಹೇಳ್ತಾರೆ. ನೋಡಿ, ಕೇಪುಲ ಹೂದಲ್ಲಿ ಕೂಡ ಬೇರೆ ಬೇರೆ ಕಲರ್ಸ್ ಇದೆ. ಹೌದು, ಎಲ್ಲ ವೆರೈಟಿ ಆಫ್ ಕಲರ್ಸ್ ಇದೆ. ಇಲ್ಲಿ ಎಲ್ಲ ವೆರೈಟಿ ಹಾಕಿದ್ದೇನೆ ನೋಡಿ, ಇಲ್ಲಿ ಎಲ್ಲ ವೆರೈಟಿ ಹಾಕಿದ್ದೇನೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಬಂದಾಗ ಕಾಣಿಸೋದೆ ಕೇಪುಲ ಹೂ, ಬೇರೆ ಬೇರೆ ಟೈಪ್ ಆಫ್ ಕೇಪುಲ ಹೂ ಇದೆ ನೋಡಿ. ಇದು ಯೂಶುವಲಿ ಇದೆ, ಬಟ್ ಇದಷ್ಟೇ ಅಲ್ಲ, ಬೇರೆ ಬೇರೆ ಕಲರ್ಸ್ ಇದೆ. ಲೀಫ್ ಆಂಥೋರಿಯಂ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಬರೀ ನಾನು ವೆರೈಟೀಸ್ ಆಫ್ ಲೀಫೇ ಹಾಕಿದ್ದೀನಿ. ಇದು ಶೈನಿಂಗ್ ಮತ್ತೆ ವೆಲ್ವೆಟ್ ಟೈಪ್ ಇದೆ. ಹೌದು. ಈಗ ಸ್ವಲ್ಪ ಹುಳ ಹೌದು ಬಂದಿದೆ.
ಎಷ್ಟು ದಪ್ಪ ಥಿಕ್ನೆಸ್ ಇದೆ ಮತ್ತು ತುಂಬ ಸಾಫ್ಟ್ ಆಗಿದೆ, ಶೈನಿಂಗ್ ಬೇರೆ ಇದೆ. ಇದೆಲ್ಲ ಗ್ರೌಂಡ್ ಆರ್ಕಿಡ್ಗಳು, ಇದೆಲ್ಲ ಗ್ರೌಂಡ್ ಆರ್ಕಿಡ್. ಇಲ್ಲೊಂದು ಫರ್ನ್ಗಳು ನೋಡಿ, ಇದು ನೋಡಿ, ಇದೊಂದು ಫರ್ನ್. ಇದು ಮೀನು ನೋಡಿ, ಎಲೆಗಳು ನೋಡಿ ಚಿಕ್ಕ ಚಿಕ್ಕ. ಬರೀ ಲೀಫ್ನಲ್ಲೇ ವೆರೈಟಿ ಇದು. ಹೌದು, ಅಲ್ಲೆಲ್ಲ ಬರೀ ಹೂವಿನ ಗಿಡಗಳ ವೆರೈಟಿ, ಇಲ್ಲಿ ಬರೀ ಲೀಫ್ ವೆರೈಟಿ ಹಾಕಿದ್ದೇನೆ. ಇದೆಲ್ಲ ಬ್ರಹ್ಮಲೈಟ್ ಗಾರ್ಡನ್. ಇದು ನೋಡಿ, ಆಕ್ಚುಲಿ ಇದು ನೋಡ್ಬೇಕು ನೀವು, ಮರದ ಕೊಂಬೆ, ಬಟ್ ಒಂದು ಪ್ರಾಣಿಯ ನಿಲ್ಸಿದ್ರ ತರ ಕಾಣಿಸ್ತಾ ಇದೆ. ಅದಕ್ಕೆ ಒಂದೆರಡು ಕೊಂಬು, ಅದು ಮಾಡಿಸಿದ ಹಾಗೆ ಇಲ್ಲ, ಅದೀಗ ತಗೊಂಡ್ಬಂದಿದ್ದು ನಾವು, ಹಾಗೆ ಇಟ್ಟಂಗಿದೆ, ಸ್ವಲ್ಪ ಹಾಗೆ ಡಿಸೈನ್ ಮಾಡಿರ್ತೀವಿ ಅಷ್ಟೇ. ಹೌದು, ಇದೆಲ್ಲ ಬ್ರಹ್ಮಲೈಟ್ಸ್. ನೋಡಿ ಒಂದು ಹೂ ನೋಡಿ, ಈ ಬ್ರೊಮಲೈಟ್ಸ್ ಎಲ್ಲ ಈ ಥರ ಇರುತ್ತೆ, ರಾಕ್ ಗಾರ್ಡನ್ ಥರ. ಹಾಗೆ ಅದನ್ನು ಕ್ರಿಯೇಟ್ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಬಂದವರು ಆಲ್ಮೋಸ್ಟ್ ಹೊರಗಡೆ ನೋಡಿದಾಗ ಸ್ವಲ್ಪ ಗ್ರೀನರಿ ಕಾಣಿಸುತ್ತೆ, ಬಟ್ ಒಳಗಡೆ ಬ್ರಹ್ಮಾಂಡನೇ ಇದೆ. ಎಲ್ಲೋ ಹೂ ಬಿಡುತ್ತೆ, ಫುಲ್ ಬಿಡುತ್ತೆ. ಅದು ವಾಲಲ್ಲಿರುವ ಕ್ಯಾಟ್ ಕ್ಲಾಸ್ ಅಂತ ಹೇಳ್ತಾರೆ. ಎಲ್ಲೋ ಹೂವು, ಅದು ಎಲ್ಲೋ ಕ್ಯಾಟ್ ಕ್ಲಾಸ್ ಅಂತ ಹೇಳ್ತಾರೆ. ಇದು ಒಂದು ಆರ್ಕಿಡ್ಡೆ, ಇದು ವರ್ಷಕ್ಕೊಮ್ಮೆ ಮಾತ್ರ ಹೂ ಬಿಡುತ್ತಿದ್ದು. ಅದು ಕೆಳಗಡೆ ಇರುವಂಥದ್ದು. ನೋಡಿ, ಇದನ್ನು ಬ್ರೊಮಲೈಟ್ ಕ್ರಿಯೇಟ್ ಮಾಡಿದ್ದೀನಿ. ಅದರ ತುಂಬ ಕ್ರಿಯೇಟಿವ್ ಲುಕ್ ಇದೆ ಎಲ್ಲನೂ ಕೂಡ. ಈ ಇದಕ್ಕೂ ಪಿಕ್ಚರ್ ಪ್ಲಾಂಟ್ ಅಂತ ಹೇಳಿ, ಇದಕ್ಕೂ ಇದೇನೋ ಪಿಕ್ಚರ್ ಏನೋ ಹೇಳ್ತಾರೆ. ಇದಕ್ಕೆ ಶೈನ್ ಬರೋಕ್ಕೆ ಒಂದು ಸ್ಪ್ರೇ ಇದೆ, ಸ್ಪ್ರೇ ಮಾಡಿಬಿಟ್ರೆ ಇನ್ನು ಶೈನ್ ಆಗುತ್ತೆ. ಅದು ನಾನು ಎಲ್ಲರಿಗೂ ಯಾವುದು ರೆಗ್ಯುಲರ್ ಟ್ರೆಡಿಷನಲ್ಲಿ ಆಗಿ ಬೇಡ ಅಂಥೇಳಿ ನಾನೇ ಒಂದು ಡಿಸೈನ್ ಕೊಟ್ಟೆ, ಈ ಥರ ಸುಮ್ಮನೆ ಬರೆದು. ವಾಟರ್ಫಾಲ್ ಗಿಡಗಳಿಗೂ ತಂಪಾಗಿರುತ್ತೆ, ನೋಡೋಕ್ಕೂ ಲುಕ್ ಕೂಡ ಒಂದು ಡಿಫ್ರೆಂಟ್ ಡಿಸೈನ್ ಇದು. ಹೌದು, ಇದು ಒಂದು ಸ್ಪೆಷಲ್. ಇದು ಗೋಲ್ಡನ್ ಚೈನ್ ಅಂತ ಹೇಳ್ತಾರೆ. ನೋಡಿ, ಗೋಲ್ಡನ್ ಹೂ ಬಿಟ್ಟಿದೆ ನೋಡಿ. ದೊಡ್ಡವ್ರು ಕೂತ್ಕೊಂಡ್ರೆ ಅಲ್ಲಿ ಕೂತ್ಕೊಳ್ತಾರೆ, ಇಲ್ಲಿ ಅವ್ರಿಗೆ ಇದೆಲ್ಲ ಕಾಣಿಸ್ಬೇಕು ಅಂತ. ನಿಮ್ಮ ಕ್ರೇಜ್ ನೋಡಿ ದೊಡ್ಡವ್ರು ಏನಂದ್ರು? ಅವ್ರಿಗೆ ಯಾವ ಗಿಡ ನನ್ನ ಹತ್ರ ಬಂದ್ರು ಸುಪ್ರೀಂ ಕೊಟ್ಬಿಡಿ ಅಂತಾರೆ. ಯಾರು ತಂದ್ರು ಕೂಡ. ಹೌದು, ತುಂಬಾ ತಂದು ಕೊಡ್ತಾ ಇರ್ತಾರೆ ಅವ್ರಿಗೆ, ಸ್ಪೆಷಲ್ ಗಿಡಗಳ ತಂದು ಕೊಡ್ತಾರೆ. ಸೊ ನಿಮ್ಗೆ ಹಸ್ತಾಂತರ ಮಾಡ್ತಾರೆ, ನೀವು ಅವ್ರದ್ದು ಜವಾಬ್ದಾರಿ ಮುಗೀತಾರೆ. ಅವ್ರಿಗೆ ಗೊತ್ತು ನಿಮ್ಮ ಕೈ ಕೊಟ್ರೆ ಮತ್ತೆ ಅದೇನು ಆಗೋದಿಲ್ಲ ಅಂತ, ಚೆನ್ನಾಗಾಗುತ್ತೆ ಅನ್ನುವಂಥದ್ದು. ಮೊನ್ನೆ ನೀವು ಕಾಂಪಿಟೇಷನ್ ಮಾಡಿದ್ರೆ ಬೆಂಗಳೂರಿಗೆ ಹೋಗಿ, ನಿಮಗೆ ಪ್ರೈಸ್ ಸಿಗ್ತದೆ, ಯಾವ ಥರ ಪ್ರೈಸ್ ಸಿಗ್ತದೆ ನಿಮಗೆ? ಅವರು ಈಗ ಮೊಮೆಂಟ್ ಅಂತ ಪ್ರೈಸ್ ಅಂತ ಕೊಟ್ಟಿದ್ದವರು ಏನು ಮಾಡ್ತಾರೆ, 8 ಗಂಟೆ ಬೆಳಿಗ್ಗೆ 8 ಗಂಟೆ ಕ್ಲೋಸ್ ಡೋರಲ್ಲಿ ಅವರು 3 ಜಡ್ಜ್ಗಳು ಬರ್ತಾರಂತೆ. ಒಬ್ಬರು ಫಾರಿನ್ನರು, ಇನ್ನಿಬ್ಬರು ಸಿಕ್ಕಿಂನವರು, ಇನ್ನು 3 ಜನ ಬಂದು ಎಲ್ಲ ಪ್ಲಾಂಟನ್ನು ಚೆಕ್ ಮಾಡಿ ಅದಕ್ಕೆ ಒಂದೊಂದು ಪ್ರೈಸ್ ಎಲ್ಲ ಹಾಕಿ ಹೋಗ್ತಾರಂತೆ. ಆಮೇಲೆ ಸಾಯಂಕಾಲ ಆಗುವಾಗ ಎಲ್ರಿಗೆ ಅದನ್ನು ಇದು ಅನೌನ್ಸ್ ಮಾಡ್ತಾರೆ, ಹೀಗೆ ಇದು ನಮ್ಮ ಹೆಸರು ಕರೆದು. ಆವಾಗ ನನಗೆ 2 ಕವರ್ ಕೊಟ್ಟರು. ಅದು ಕವರ್ ತೆಗೆದು ನೋಡುವಾಗ ಅದರಲ್ಲಿ 3,000 ರೂಪಾಯಿ ಕ್ಯಾಶ್ ಇತ್ತು. 3,000 ನೋಡಿ ನನಗೆ ಖುಷಿಯಾಗಿ ನನಗೆ 3 ಕೋಟಿ ಆಯಿತು. ಆ ಸಂತೋಷ. ಆಗ ಅಂದ್ಕೊಂಡೆ, ನಾವು ಅರ್ನ್ ಮಾಡಿದರೆ ಎಷ್ಟು ಸಂತೋಷ ಸಿಗುತ್ತೆ ಅಂತ. ಏನಾದರೂ ಅರ್ನ್ ಮಾಡಬೇಕು ಅಂತ ಒಂಥರ ಛಲ ಬಂದಿದೆ ಈಗ. ಓಕೆ, ನೆಕ್ಸ್ಟ್ ಏನು ವೇಸ್ ನೀವು ಹುಡ್ಕೊಂಡಿದ್ದೀರಾ ಅಂತ ಈಗ ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಮಾಡಬೇಕು ಅಂತ ಆಗಿದೆ. ಇದರಲ್ಲಿ ಇನ್ಸ್ಪಿರೇಷನ್ ಬಂದಿದೆ. ಇದರಲ್ಲಿ ಆ 3,000 ಸಿಕ್ಕಿದ್ದು 3 ಕೋಟಿ ಸಿಕ್ದಂಗೆ ಆಗಿದೆ. ನೋಡಿ ಎಂಥ ವರ್ಡ್ ನೋಡಿ, ಸಿಕ್ಕಿ 3,000. ಇವರಿಗೆ ಆ 3,000 ರೂಪಾಯಿ ಆ್ಯಕ್ಚುಲಿ ನಮ್ಮ ಪ್ರಕಾರ ಅವರು ಅದು ವ್ಯಾಲ್ಯೂ ಇಲ್ಲ ಅಂತ ಅನ್ಕೋತೀವಿ, ಬಟ್ ಇವರು ಆ 3,000 3 ಕೋಟಿಗೆ ಮಿಕ್ಕ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇನ್ನೊಂದು ಅವ್ರಿಗೆ ಅದು ಸ್ವಂತ ಒಂದು ಗಳಿಕೆ ಅನ್ನುವಂಥ ಫೀಲ್ ಕೂಡ ಇದೆ, ಆ ಖುಷಿ ಇದೆ. ಹಾಗಾಗಿ ಅದೊಂಥರ ಅವರಿಗೆ ಪ್ರೇರಣೆ ಕೊಟ್ಟಿರುವಂಥ ಮಾತಂತ ಹೇಳ್ತಾ ಇದ್ದಾರೆ. ಇನ್ನೊಂದು, ನಿಮಗೆ ಬರೀ ಹೂವಿನ ಕ್ರೇಜ್ ಮಾತ್ರ ಅಲ್ಲ, ನನಗೆ ಬರ್ಡ್ ಇಷ್ಟ, ಬರ್ಡ್ ವಾಚಿಂಗು ಅದೆಲ್ಲ ತುಂಬ ಇಷ್ಟ. ಮತ್ತು ನಾಯಿಗಳು ಇಷ್ಟ ನನಗೆ. ಇದಕ್ಕೆ ಇದನ್ನು ಪೆಟ್ ಮಾಡೋಕ್ಕಾಗಲ್ಲ ಅಂತ ಇದನ್ನು ಹೊಸದಾಗಿ ತೊಗೊಂಡು ಬಂದಿದ್ದೀನಿ. ಚಿಕ್ಕು ಇದು ಎಲ್ಲರ ಮನೆಯಲ್ಲಿ ಎಲ್ಲರ ಜೊತೆನೂ ಪ್ರೀತಿ ಗಳಿಸ್ಕೊಂಡಿದೆ. ದೊಡ್ಡವ್ರ ಹತ್ರನೂ ಅವ್ರದ್ದು ಟೈಮಿಂಗ್ಸ್ ಗೊತ್ತಿದೆ, ಫಲಾರಕ್ಕೆ ಯಾವಾಗ ಬರ್ತಾರೆ, ಅವ್ರು ಎಷ್ಟೊತ್ತಿಗೆ ಬಿಸ್ಕೆಟ್ ಹಾಕ್ತಾರೆ. ನಮ್ಮ ಮನೆಯವರಿಗೆ ಪ್ರಾಣಿಗಳು ದೂರ ಇತ್ತು. ಇದು ಮಾತ್ರ ಈಗ ನಾನೊಂದು ವಾರ ಮೈಸೂರಿಗೆ ಹೊರಟೋಗಿದ್ದೆ.
ನನ್ನನ್ನು ಬಾ ಅಂತಲೇ ಹೇಳಲಿಲ್ಲ ನನಗೆ. ಯಾಕೆ ಅಂತಂದರೆ ನಾನು ಇಲ್ಲೋದಾಗ ಇದು ಅವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತಾಯಿತ್ತು. ಅವ್ರು ಬಂದಮೇಲೆ ನಾನು ಬಂದಮೇಲೆ ಅವ್ರನ್ನ ಬಿಟ್ಬಿಡ್ತೀಗ ಮತ್ತೆ ಹಾಗೆ ನನಗೆ ಬಾ ಅಂತ ಹೇಳಲಿಲ್ಲ ಊರಿಗವರು. ಹಾಗೆ ಇದು ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ಕೊಂಡಿದೆ. ಇದನ್ನು ಎಲ್ಲರೂ ನೋಡ್ಕೊತಾರೆ ಇಲ್ಲಿ ಮನೆಯವರೆಲ್ಲ. ಮುಂಚೆ ಎಲ್ಲ ಸ್ವಲ್ಪ ಅದಕ್ಕೆ ಎಲ್ಲರೂ ಏನೇನೋ ಹಾಕೋರು, ಈಗ ಏನು ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಸ್ಟ್ರಿಕ್ಟಾಗಿ ಫುಡ್ ಹಾಕ್ತೇವೆ ಅಷ್ಟೇ, ಪೆಡಿಗ್ರಿ ಈ ಥರ. ಅದಕ್ಕೆ ಇದು ಸ್ವಲ್ಪ ನೋಡೋಕ್ಕೆ ನಮ್ಮದು ಇಂಡಿಯನ್ ಹೆಸರಾಗಬೇಕು ಅಂತ ಚಿಕ್ಕು ಅಂತ ಹೆಸರು ಇಟ್ಟಿರೋದು. ನಾನೇ ಚಿಕ್ಕು ಅಂತ ಇಟ್ಟಿರೋದು. ಇದು ಲಕ್ಸ್ ಪಾಮ್. ಇದು ಲಕ್ಸ್ ಪಾಮ್. ಇದು ಇದೆಷ್ಟು ಟೈಮ್? ಮಿನಿಯೇಚರ್. ಇದು 6 months ಈಗ. 6 months. ಓಕೆ ಓಕೆ. ಇಷ್ಟು ಮುದ್ದಾಗಿದೆ. ಸೊ ಇದು ಫ್ರೆಂಚ್ ಬುಲ್ಡಾಗ್. ಇದು ಇದು ಫ್ರೆಂಚ್ ಬುಲ್ಡಾಗು. ಇದು ಹೊಸ ಬ್ರೀಡ್ ತಂದಿರೋದು ಅಥವಾ ಅದು? ಇಲ್ಲ, ಈ ಸ್ವಲ್ಪ 4-5 ವರ್ಷ ಆಯ್ತಾ? 4-5 ವರ್ಷ ಆಯ್ತು. ಅದಕ್ಕೆ ಹೇಗಿದೆ ಸಂಬಂಧ? ಇವರಿಬ್ಬರು ಫ್ರೆಂಡ್ಸ್ ಚೆನ್ನಾಗಿದ್ದಾರೆ. ಈ ಸ್ವಲ್ಪ ಕೀಟ್ಲೆ ಅವ್ರಿಗೆ ಕಿವಿಗೆಲ್ಲ ಸ್ವಲ್ಪ ಬಾಯಿ ಹಾಕೋದು, ಅವ್ರ ನಾಲ್ಗೆ ಎಳಿಯೋದು ಏನೋ ಮಾಡ್ತಾ ಇರ್ತಾರೆ ಇವರು. ಅದು ಏನು ಮಾಡಲ್ಲ, ಅದು ಏನು ಮಾಡಲ್ಲ ಪಾಪ. ಸೊ ನೆಕ್ಸ್ಟ್ ಮತ್ತೆ ಏನಾದರೂ ಬೇರೆ ಬೇರೆ ಇನ್ನೂ ಬೈತಾರೆ ಅಷ್ಟೇ. ಒಳ್ಳೆ ಫ್ರೆಂಡ್ಸ್ ಆಗಿದೆ ಮಾತ್ರ. ಫ್ರೆಂಡ್ಸ್ ಅದು ಸ್ವಲ್ಪ ಜೆಲಸ್ ಆಗೋ ಥರ ಏನಾದರೂ ಇದೆಯಾ ಅದಕ್ಕೆ? ಇಲ್ಲ, ಆ ಥರ ಏನೂ ಇಲ್ಲ. ಸ್ವಲ್ಪ ಇದು ಬಂದಮೇಲೆ ಆಕ್ಟಿವ್ ಆಗಿಬಿಟ್ಟಿದೆ ಸ್ವಲ್ಪ. ಹೌದಾ? ಓಕೆ. ಇನ್ನೊಂದು ನಾನು ಅವ್ರಗಳ ಫೇವ್ರೇಟ್ ಅದು ಇದು ಇದಾ ಚಿಕ್ಕು. ಅವರಿಬ್ರು ಭಯಂಕರ ಫೇವ್ರೇಟ್. ಓಕೆ. ಸೊ ಆ್ಯಕ್ಚುಲಿ ನಾವು ಹೇಳ್ತೀವಲ್ಲ, ಮೂಕ ಪ್ರಾಣಿ ಆದರೂ ಕೂಡ ನಾವು ಕೊಡುವಂಥ ಪ್ರೀತಿನ ಅದು ತುಂಬ ನಿಷ್ಠೆಯಿಂದ ತೋರಿಸುವಂಥದ್ದು. ಸೊ ರಾತ್ರಿ ಎಲ್ಲ ನಿಮ್ಮ ಹತ್ರ ಬಂದು? ಇಲ್ಲ, ಮಧ್ಯಾಹ್ನ ಅವ್ರ ಜೊತೆನೇ ಇರುತ್ತೆ. ರಾತ್ರಿ ಮಾತ್ರ ಅವ್ರ ಜೊತೆ ಎಲ್ಲ ಅವರೆಲ್ಲ 1 ಗಂಟೆ ಎಲ್ಲ ಗಮ್ಮತ್ತು ಮಾಡಿ ಅದ್ರ ಜೊತೆ ಆಟ ಆಡಿ ಎಲ್ರಿಗೂ ಒಂದು ಲೈಫ್ ಸಿಕ್ಕಿದೆ. ರಾತ್ರಿ ಆಗುವಾಗ ಬರೀ ಕೆಲಸ ಅಲ್ಲ, ಅವ್ರಿಗೊಂದು ಲೈಫ್ ಸ್ಟ್ರೆಸ್ ಫ್ರೀ ಆಗಬೇಕಲ್ಲ. ಹಾಗೆ ಎಲ್ಲ ರಾತ್ರಿ ಎಲ್ಲ ಆಟ ಆಡ್ತಾರೆ ಅವರೆಲ್ಲ ಆ ಚಿಕ್ಕ ಜೊತೆ. ಅದೊಂದು ಪಾರ್ಟ್ ಆಫ್ ದಿ ಲೈಫ್ ಆಯಿತು. ಎರಡನ್ನೂ ಇಟ್ಕೊಂಡು ಆಟ ಆಡಿಸ್ತಾರೆ ಎಲ್ಲ. ನಾವೆಲ್ಲ ಹೋದ್ಮೇಲೆ ಅವ್ರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಅಮ್ಮ ಮತ್ತೆ ಇನ್ನೊಂದು, ನಾವಲ್ಲಿ ಕೂತಿರ್ಬೇಕಾದ್ರೆ 2-3 ಬರ್ಡ್ಸ್ ಬೇರೆ ಬಂತು. ಸೊ ಈ ಬರ್ಡ್ಸ್ ಬರುತ್ತೆ ಇಲ್ಲಿ. ಇದು ನೀರು ಕುಡಿಯೋಕ್ಕೆ ಬರ್ಡ್ಸ್ ಬರುತ್ತೆ ಇಲ್ಲಿಗೆ ಪಾಟಲ್ಲಿ. ಮತ್ತೆ ಇವನ್ ಕಿಂಗ್ ಫಿಶರ್ ಬರುತ್ತೆ. ಬಂದು ಸ್ನಾನ ಮಾಡಿ ಎಲ್ಲ ಹೋಗುತ್ತೆ ಸಮ್ಮರ್ನಲ್ಲಿ. ಅದು ಖುಷಿ ನಮಗೆ. ಓಕೆ. ಬೇರೆ ಬೇರೆ ಬಟರ್ಫ್ಲೈಸ್ ಆಗಿರ್ಬೋದು. ನಾನು ಬಟರ್ಫ್ಲೈ ಪಾರ್ಕ್ ಮಾಡಬೇಕು ಅಂತ ಎಲ್ಲ ಪ್ಲಾಂಟ್ಸ್ ತಂದು ಇಟ್ಟಿದ್ದೀನಿ, ಇನ್ನೂ ಆಗಿಲ್ಲ ಅದು. ಓಕೆ. ಸದ್ಯದಲ್ಲೇ ಬಟರ್ಫ್ಲೈ ಪಾರ್ಕ್ ಕೂಡ ಧರ್ಮಸ್ಥಳದಲ್ಲಿ ಆಗುತ್ತೆ. ಅಲ್ಲ ಆಗುತ್ತೆ ಅಂತಲ್ಲ, ಮಾಡಬೇಕು ಅನ್ನೋದೊಂದು ಮಾಡಿ ನಮ್ಗೊಂದು ನೋಡೋಕೆ ಖುಷಿ ಸಿಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಇಲ್ಲಿ ನೀವು ಮಾಡಬೇಕಾಗಿಲ್ಲ, ನೀವು ಇಂಥ ಗಿಡ ಇದ್ದಾಗ ಅದೇ ಹುಡ್ಕೊಂಡು ಬರುತ್ತೆ. ಹೌದು, ಇಲ್ಲಿ ಜಾಸ್ತಿ ಕಮ್ಮಿ ಆಗಿದೆ. ಬಟ್ ಅದಕ್ಕೆ ಸಪ್ರೇಟ್ ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಇದೆ, ಆ ಪ್ಲಾಂಟ್ಸನ್ನು ಹುಡ್ಕೊಂಡು ಬರುತ್ತವೆ ಅವು. ಓಕೆ ಓಕೆ. ಸಪ್ರೇಟ್ ಅದಕ್ಕೋಸ್ಕರನೇ. ಆಕ್ಚುಲಿ ಕಿಂಗ್ ಫಿಶರ್ ಕೂಡ ಹಾಗೆ ಅಲ್ಲಿರುವಂಥ ಕೆಲವೊಂದು ಅಲ್ಲಿ ಒಂದು ಬೆಳಗ್ಗೆ ಹೊತ್ತು ಬರುತ್ತೆ, ಒಳಗಿಂದ ಎಳ್ಕೊಂಡು ಹೋಗುತ್ತೆ ಅದು ರಸನ ಒಳಗಡೆ. ಓಕೆ ಅಮ್ಮ, ನಿಜಕ್ಕೂ ತುಂಬಾ ಖುಷಿ ಆಯ್ತು ನಮಗೆ ನಿಮ್ಮ ಹೂವಿನ ಕ್ರೇಜ್, ಈ ಗಾರ್ಡನ್ ನೋಡಿ. ನಿಮ್ಗೆ 100% ಆ ಬಹುಮಾನ ಸಿಕ್ಕಿದ್ರಲ್ಲಿ ಯಾವುದೇ ಕೂಡ ಅತಿಶಯೋಕ್ತಿ ಇಲ್ಲ. ನಿಮ್ಗೆ ಸಿಗ್ಲೇಬೇಕಾಗಿತ್ತು. ಇಂತಹ ಕ್ರೇಜ್ ನೋಡಿ ಅನೇಕ ಒಂದು ಖುಷಿ ಆಗುತ್ತೆ 100% ಆಗಿ. ನಾನು ಆಗ್ಲೇ ಹೇಳ್ತೀನಿ, ಮತ್ತೆ ಹೇಳ್ತೀನಿ, ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಈ ಅಭಿಮಾನ ನೋಡಿ. ಈ ಅಭಿಮಾನ ನಿರಂತರವಾಗಿರ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ.